ವಂದನೆಗಳನ್ನು ಸಲ್ಲಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ವಂದನೆಗಳು ಹಾಗೂ ಅಭಿನಂದನೆಗಳನ್ನು ಸ್ವೀಕರಿಸಿದ ಸರ್ ಒಟ್ಟಿನಲ್ಲಿ ಜೀವನ ಸಹ್ಯವಾಗಬೇಕಾದರೆ ಘನವಾದ ಉದ್ದೇಶ ಇರಲೇಬೇಕು. ಸ್ವಾರ್ಥಕ್ಕಾಗಿ ಜೀವಿಸದೆ ಪರರ ಹಿತಕ್ಕಾಗಿ ಜೀವಿಸುವುದು ನಿಜವಾದ ಜೀವನ. ಗುರುವಂದನಾ ಎಂಬ ಕಾರ್ಯಕ್ರಮಕ್ಕೆ ನಿಮಗೆ ಒಳ್ಳೆಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸುವ ರೆವರೆಂಡ್ ಫಾದರ್ ಡಾಕ್ಟರ್ JB ಸಲ್ಡಾನ ಅತಿಥಿ ವರ್ಯರ ಜೊತೆಗೂಡಿ ನಮ್ಮ ಸಭಾಂಗಣದ ಮುಂಭಾಗದಲ್ಲಿ ತಮಗಾಗಿ ಕಾದಿರಿಸಲ್ಪಟ್ಟ ಆಸನಗಳನ್ನು ಈಗಾಗಲೇ ಸ್ವೀಕರಿಸಿದ್ದಾರೆ. ಇಂದು ಸನ್ಮಾನವನ್ನು ಸ್ವೀಕರಿಸಲಿರುವ ಶ್ರೀ ಜೋಸಿರವರು ತಮ್ಮ ಆಸನದಲ್ಲಿ ಆಸೀನರಾಗಿದ್ದಾರೆ. ಸರ್, ತಮಗೆ ಆದರದ ಸ್ವಾಗತ, ಸುಸ್ವಾಗತ. ಚೆಂಬೆಳಗಿನ ಕವಿ ಚೆನ್ನ ವೀರ ಕಣವಿ ಹೀಗೆಂದಿದ್ದಾರೆ: ನಾವು ಆಡುವ ಆ ಮಾತು ಹೀಗಿರಲಿ ಗೆಳೆಯ, ಮೃದುವಚನ ಮೂರು ಲೋಕ ಗೆಲ್ಲುವುದು ತಿಳಿಯ. ಮೌನ ಮೊಗ್ಗೆ ನಡೆದು ಮಾತರಳಿ ಬರಲಿ, 3 ದಿನಗಳ ಬಾಳು ಘಮಘಮಿಸುತ್ತಿರಲಿ. ಸಂಭ್ರಮದ ಸುದಿನದಂದು ಎಲ್ಲರ ಬಾಳು ಘಮಘಮಿಸುತ್ತಿದೆ. ದಾವೀದ ಪ್ರವಾದಿ. ಆಕಾಶ ಮಂಡಲವು ದೇವರ ಮಹಿಮೆಯನ್ನು ಪ್ರಕಟಿಸುವುದು, ಗಗನವು ಆತನ ಕೈ ಕೆಲಸವನ್ನು ತಿಳಿಸುವುದು. ಅವುಗಳ ಮಾತಾಗಲಿ ನುಡಿಗಳಾಗಲಿ ಸ್ವರವಾಗಲಿ ನಮಗೆ ಕೇಳಿಸದು. ಮಾತಿಗಿಂತ ಕೃತಿ ಲೇಸು, ಭಕ್ತಿಯೇ ಆ ಕೃತಿಯ ಪ್ರೇಮ. ಪ್ರೀತಿಯ ಮೂಲವಾದ ದೇವರನ್ನು ಪ್ರಾರ್ಥನಾ ಗೀತೆಯ ಮೂಲಕ ಸ್ತುತಿಸೋಣ. शुरुआत का
तुम्हीं से, हर सुबह तुम्हीं से शाम प्रभु। करते हैं हम शुरुआत का काम प्रभु। सुबह सवेरे लेकर तेरा नाम प्रभु। करते हैं हम शुरुआत का काम 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 ಹೊಸತೆ ದಿನ ಬೆಳಗಾದಂತೆ ನಿಮ್ಮ ಬದಲಾವಣೆಗಾಗಿ ಸಿಕ್ಕಿರುವ ಅತ್ಯುತ್ತಮ ದಿನವೊಂದೇ ಭಾವಿಸಿರಿ. ಅದಕ್ಕೆ ತಕ್ಕಂತೆ ಅವಕಾಶದ ಸದುಪಯೋಗವನ್ನು ಮಾಡಿಕೊಳ್ಳಿರಿ. ಆಗ ಮಾತ್ರ ಯಶಸ್ಸನ್ನು ಪಡೆಯಬಹುದು. ಪ್ರತಿದಿನವೂ ಖುಷಿಯೊಂದಿಗೆ ಬದುಕಿ ಈ ಖುಷಿಯೊಂದಿಗೆ ಸ್ವಾಗತ ನೃತ್ಯ ಮಾಡಲು ಬರುತ್ತಿದ್ದಾರೆ ನನ್ನ ಸಹೋದರಿಯರು. ಸಂತಸ ಸಂಭ್ರಮ ಸಮಯ ನಾವು ಒಂದಾಗಿ ನಲಿಯೋಣ ಬಾ. ಉಲ್ಲಾಸ ಉತ್ಸಾಹ ಉಗಮ ನಾವು ಶುಭ ಕೋರಿ ಕರೆಯೋಣ ಬಾ. ಸಂತಸ ಸಂಭ್ರಮ ಸಮಯ ನಾವು ಒಂದಾಗಿ ನಲಿಯೋಣ ಬಾ. ಉಲ್ಲಾಸ ಉತ್ಸಾಹ ಉಗಮ ನಾವು ಶುಭ ಕೋರಿ ಕರೆಯೋಣ ಬಾ. ಸುಸ್ವಾಗತ 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 ನಿಮಗೆ. ಸುಸ್ವಾಗತ 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 ನಿಮಗೆ. ನಿಮ್ಮ ಬರುವಿಕೆ ತಂದಿದೆ ಹರ್ಷ, ಪ್ರೀತಿ ಮಮತೆಯು ಸೆಳೆದಿದೆ ಸನಿಹ. ನಿಮ್ಮ ಬರುವಿಕೆ ತಂದಿದೆ ಹರ್ಷ, ಪ್ರೀತಿ ಮಮತೆಯು ಸೆಳೆದಿದೆ ಸನಿಹ. ಒಂದಾಗಿ ಸೇರೋಣ ಸಂತಸ ಸವಿಯೋಣ, ಒಂದಾಗಿ ಸೇರೋಣ ಸಂತಸ ಸವಿಯೋಣ. ಕರ ಮುಗಿದು ನಿಮಗೆ ಕೋರೆವು ಸ್ವಾಗತ, ಕೋರೆವು ಸ್ವಾಗತ. ಸುಸ್ವಾಗತ 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 ನಿಮಗೆ. ಸುಸ್ವಾಗತ 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 ನಿಮಗೆ. ಹಿರಿಯ ಕಿರಿಯರು ಒಂದಾಗಿ ಬಂದಿರಿ, ಆಶೀರ್ವಾದದ ಸುರಿಮಳೆಯ ತಂದಿರಿ. ಹಿರಿಯ ಕಿರಿಯರು ಒಂದಾಗಿ ಬಂದಿರಿ, ಆಶೀರ್ವಾದದ ಸುರಿಮಳೆಯ ತಂದಿರಿ. ನಿಮ್ಮ ತ್ಯಾಗಕ್ಕೆ ಶಿರವ ಬಾಗುವೆವು, ನಿಮ್ಮ ತ್ಯಾಗಕ್ಕೆ ಶಿರವ ಬಾಗುವೆವು. ಇಂದಿನ ಕಾರ್ಯಕ್ಕೆ ಹಾರ್ದಿಕ ಸ್ವಾಗತ, ಹಾರ್ದಿಕ ಸ್ವಾಗತ. ಸಂತಸ ಸಂಭ್ರಮ ಸಮಯ ನಾವು ಒಂದಾಗಿ ನಲಿಯೋಣ ಬಾ. ಉಲ್ಲಾಸ ಉತ್ಸಾಹ ಉಗಮ ನಾವು ಶುಭ ಕೋರಿ ಕರೆಯೋಣ ಬಾ. ಸುಸ್ವಾಗತ 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 ನಿಮಗೆ. ಸುಸ್ವಾಗತ ಸುಸ್ವಾಗತ
ನಿಂಗನ ಕುಟ್ಟಿ ಅವರು ಹೀಗೇನು ಬರೆದಿರುತ್ತಾರೆ. ನೆಲಕ್ಕೂ ಮುಗಿಲಿಗೂ ಮುಟ್ಟಿಯುವುದು, ಕಣ್ಣಿಗೆ ಹಬ್ಬವ ತಂದಿಯುವುದು. ಸೂರ್ಯನ ಮುಳುಗಿದ ಕತ್ತಲು ಬಂದಿತು, ಮೋಡವು ಚದುರಿತು, ಮಳೆಯೂ ನಿಂತಿತು. ಮರೆಯಲಿ ಓಡಿತು ಕಾಮನ ಬಿಲ್ಲು, ಕಾಣದಾಯಿತು ಮಾಯದ ಬಿಲ್ಲು. ಮರೆಯಾದ ಕಾಮನ ಬಿಲ್ಲು ಎಷ್ಟೊಂದು ಚಂದ. ಅಂತೆಯೇ ಅತಿಥಿವರ್ಯರು ತುಂಬಿದ ಸಭೆಯ ವೇದಿಕೆಯನ್ನು ಸ್ವೀಕರಿಸುವುದು ಇನ್ನೂ ಚಂದ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಸನ್ಮಾನವನ್ನು ಸ್ವೀಕರಿಸುವ ಶ್ರೀ ಜಾಸ್ಲಿನ್ ಸರ್ ಅವರು ಸಮೂಹ ಸಂಸ್ಥೆಗಳ ಸಂಚಾಲಕರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವರು ಡಾಕ್ಟರ್ JB ಸಲ್ಡಾನರವರು, ಸಮೂಹ ಸಂಸ್ಥೆಗಳ ಮುಖ್ಯ ಶಿಕ್ಷಕರು, ಒಂದನೆಯ ಫಾದರ್ ಎರಲ್ಡ್ ಧರ್ಮಗುರುಗಳು, ಕೂಲೂರು ಚರ್ಚ್. ಶ್ರೀ ಮೆಲ್ವಿನ್ ಸಿಟಿ ಸೋಜಾ ಉಪಾಧ್ಯಕ್ಷರು, ಚರ್ಚ್ ಪಾಲನಾ ಮಂಡಳಿ. ಶ್ರೀ ಮೌರಿಸ್ ಮೊಂತೇರೋ ಆಡಳಿತ ಮಂಡಳಿಯ ಸದಸ್ಯರು. ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ಅಶ್ವಿನಿ ಇವರೆಲ್ಲರನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಸಿಸ್ಟರ್ ಸರ್ವಿನ್ ಫೆರ್ನಾಂಡಿಸ್ ರವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ನಮ್ರತೆಯ ವಿನಂತಿ. ಆಗು, ನೀತಿಗೆ ಪ್ರಭು ಆಗು, ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ಕಂದ. ಸ್ವಾಗತ ಭಾಷಣದ ಮೂಲಕ ನಿಮ್ಮನ್ನೆಲ್ಲ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಸಹ ಶಿಕ್ಷಕಿ ಜೆಸಿಂತಾ ಟೀಚರ್ ಅವರು. ಇಂದಿನ ಈ ಕಾರ್ಯಕ್ರಮವು ಬಲು ಸೊಗಸಾಗಿ ನಡೆಯಬೇಕೆಂದು ಆಶಿಸಿ ಅದರ ಬಗ್ಗೆ ಸಲಹೆ ಸೂಚನೆ ನೀಡಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮೆಲ್ಲರ ನೆಚ್ಚಿನ ಸದಾ ಹಸನ್ಮುಖಿಯಾಗಿರುವ ನಮ್ಮ ಶಾಲೆಯ ಸಾರಥಿ ರೆವರೆಂಟ್ ಫಾದರ್ ಡಾಕ್ಟರ್ JB ಸಲ್ಡಾನರವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ವೇದಿಕೆಯಲ್ಲಿ ಮಿನುಗುವ ನಕ್ಷತ್ರದಂತೆ ಕಂಗೊಳಿಸುವ ಇನ್ನೊಬ್ಬ ವ್ಯಕ್ತಿ ಇಂದಿನ ವಿದಾಯಕೂಟದಲ್ಲಿ ಸನ್ಮಾನಗೊಳ್ಳುತ್ತಿರುವ ನಮ್ಮ ಸಹ ಶಿಕ್ಷಕ ಶ್ರೀಯುತ ಜಾಸ್ಲಿನ್ ಡಿಸೋಜರವರು. ಸರ್, ನಿಮಗಿದು ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಮ್ಮ ಸ್ಥಳೀಯ ಪರ್ಮನೂರು ಚರ್ಚಿನ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಸುಮಾರು 7 ವರ್ಷಗಳ ಕಾಲ ಸಂಚಾಲಕರಾಗಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದ ಹಾಗೂ ಪ್ರೌಢಶಾಲೆಯನ್ನು ಆರಂಭಿಸಿದ ವಂದನೀಯ ರೆವರೆಂಟ್ ಫಾದರ್ ಹೆರಲ್ಡ್ ಡಿಸೋಜರವರು. ಇವರಿಗೂ ನಾನು ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಈ ಶುಭ ಕಾರ್ಯಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಜಾಸ್ಲಿನ್ ಡಿಸೋಜರವರ ಕುಟುಂಬಸ್ಥರು. ಇವರೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಮೂಹ ಸಂಸ್ಥೆಗಳ ಮುಖ್ಯಸ್ಥರುಗಳಾದ ಶ್ರೀಮತಿ ಪ್ರಮೀಳಾ ಡಿಸೋಜಾ, ಶ್ರೀ ಸಿರಿಲ್ ಡಿಸೋಜಾ, ಸಿಸ್ಟರ್ ಅನಿತಾ ನತಾಲಿಯಾ, ಶ್ರೀಮತಿ ಲೀಡಿಯಾ ಪಿಂಟೋ ಇವರೆಲ್ಲರೂ ನಮ್ಮೊಡನೆ ಇದ್ದಾರೆ. ಅವರಿಗೂ ನಾನು ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿದ್ದಾರೆ
ಸದಾ ಹಸನ್ಮುಖಿಯಾಗಿ ಉತ್ಸಾಹದಿಂದ ತಮ್ಮ ಶಾಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಸೆವರಿನ್ ಫೆರ್ನಾಂಡಿಸ್ ರವರು, ಇವರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ಅಶ್ವಿನಿ ಹಾಗೂ ಆಗಮಿಸಿದ ಎಲ್ಲ ಸದಸ್ಯರುಗಳಿಗೂ ಸ್ವಾಗತ. ಪೆರ್ಮನೂರು ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಮೆಲ್ವಿನ್ ಸಿ ಡಿ ಸೋಜಾ ಹಾಗೂ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮಾನ್ ಮೌರಿಸ್ ಮುಂತೂರರವರು ಆಗಮಿಸಿದ್ದಾರೆ. ಅವರಿಗೂ ಆದರದ ಸ್ವಾಗತ. ಈ ಶುಭ ಕಾರ್ಯಕ್ಕೆ ಆಗಮಿಸಿದ್ದಾರೆ ನಮ್ಮ ಜಾಸ್ಲಿನ್ ಸರ್ ಅವರ ಹಿತೈಷಿಗಳು. ಅವರೆಲ್ಲರಿಗೂ ನಾನು ನಮ್ಮ ಶಾಲಾ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ಶುಭ ಕಾರ್ಯಕ್ಕೆ ಆಗಮಿಸಿದ್ದಾರೆ ನಮ್ಮ ಸ್ಥಳೀಯ ಬೆಥೆಲ್ ಕಾನ್ವೆಂಟಿನ ಧರ್ಮ ಭಗಿನಿಯರು. ಇವರೆಲ್ಲರಿಗೂ ನಾನು ನಮ್ಮ ಶಾಲಾ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಎಲೋಸಿಯನ್ ಬಾಯ್ಸ್ ಹೋಮ್ ನೆಹರು ನಗರ ಇಲ್ಲಿಂದ ಈ ಶುಭ ಕಾರ್ಯಕ್ಕೆ ಆಗಮಿಸಿದ ಧರ್ಮ ಭಗಿನಿಯರಿಗೂ ತುಂಬು ಹೃದಯದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಮ್ಮ ಶಾಲೆಯಿಂದ ನಿವೃತ್ತಿ ಹೊಂದಿದ ಶಿಕ್ಷಕಿಯರು ಹಾಗೂ ಇಲ್ಲಿಂದ ವರ್ಗಾವಣೆ ಹೊಂದಿರುವ ಶಿಕ್ಷಕಿಯರೆಲ್ಲರಿಗೂ ಒಲವಿನ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲಾ ಸಹೋದ್ಯೋಗಿ ಬಂಧುಗಳು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರನ್ನೂ ಸ್ವಾಗತಿಸಿದ ಜಸಿಂತಾ ಟೀಚರ್ ಅವರಿಗೆ ವಂದನೆಗಳು ಹಾಗೂ ನಿಮಗೂ ಸ್ವಾಗತ. ನಮ್ಮ ಶಾಲಾ ವಿದ್ಯಾರ್ಥಿಗಳು ಗಣ್ಯರಿಗೆ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಮುಂದೆ ಬರುತ್ತಿದ್ದಾರೆ ನನ್ನ ಸಹಪಾಠಿಗಳು. ಹೊಂದಲಿರುವ ಜಾಸ್ಲಿನ್ ಸರ್ ಅವರೇ, ವೇದಿಕೆ ಮೇಲಿರುವ ಅತಿಥಿ ಅವರೇ ಹಾಗೂ ಶಿಕ್ಷಕ ವೃಂದದವರೇ, ಇಲ್ಲಿ ನಿಲ್ದ ತಮಗೆಲ್ಲರಿಗೂ ನನ್ನ ವಂದನೆಗಳು. ನಾನು ಜಾಸ್ಲಿನ್ ಸರ್ ಅವರ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹೇಳಲು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಸರ್, ನೀವು ಉತ್ತಮ ಶಿಕ್ಷಕರಾಗಿ ನಮಗೆ ಚೆನ್ನಾಗಿ ಪಾಠಗಳನ್ನು ಕಲಿಸಿದ್ದೀರಿ. ಗಣಿತ ಪಾಠ ಮಾಡುವಾಗ ಅರ್ಥವಾಗುವ ರೀತಿಯಲ್ಲಿ ಬೇರೆ ಬೇರೆ ವಿಧಾನದ ಲೆಕ್ಕಗಳನ್ನು ಮಾಡಿದ್ದೀರಿ. ನಮಗೆ ಯಾವುದು ಅರ್ಥವಾಗುತ್ತಿರಲಿಲ್ಲ, ಅದನ್ನು ನಿಮ್ಮ ಬಳಿ ಕೇಳಿದಾಗ ಸರಿಯಾಗಿ ವಿವರಿಸಿ ಹೇಳಿದ್ದೀರಿ. ಸಮಾಜ ಪಾಠ ಮಾಡುವಾಗ ಉದಾಹರಣೆಯ ಮೂಲಕ, ಕಥೆಯ ಮೂಲಕ ಮಾಡಿದ್ದೀರಿ. ಆದ್ದರಿಂದ ಸಮಾಜ ಪಾಠ ನಮಗೆ ಎಂದೂ ಕಷ್ಟ ಅನಿಸಲಿಲ್ಲ. ಸರ್, ನಿಮ್ಮ ಈ ಸೇವೆಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸರ್, ಮಕ್ಕಳೆಂದರೆ ನಿಮಗೆ ತುಂಬ ಪ್ರೀತಿ. ತರಗತಿಯಲ್ಲಿ ಏನಾದರೊಂದು ವಿಷಯ ಬಂದರೆ ತಮಾಷೆಯಿಂದ ಮಾತನಾಡುತ್ತಿದ್ದೀರಿ. ಅನೇಕ ವಿಷಯಗಳನ್ನು ನಿಮ್ಮಿಂದ ನಾವು ಕಲಿತಿದ್ದೇವೆ. ಅಸೆಂಬ್ಲಿ ಸಮಯ ಕೆಲವೊಂದು ವಿಷಯಗಳನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದೀರಿ. ಅಲ್ಲದೆ ಎಚ್ಚರಿಕೆಯನ್ನೂ ಕೊಟ್ಟಿದ್ದೀರಿ. ನಿಮ್ಮನ್ನು ನಾವು ಎಂದೂ ಮರೆಯಲಾರೆವು. ನಿಮಗೆ ಕೃತಜ್ಞತೆಗಳು ಸರ್. ಸರ್, ನೀವು ಶಿಸ್ತುಬದ್ಧ ವ್ಯಕ್ತಿ ಎಂದು ಹೇಳುವುದರಲ್ಲಿ ತಪ್ಪಿಲ್ಲ. ಏಕೆಂದರೆ ನಾವು ತರಗತಿಯಲ್ಲಿ ಗಲಾಟೆ ಮಾಡುವಾಗ ಆಗಾಗ ಬಂದು ಮೌನ ಮಾತನಾಡಬೇಡಿ ಎಂದು ಹೇಳುತ್ತಿದ್ದೀರಿ. ಅದೇ ಶಿಸ್ತನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಲು ಪ್ರಯತ್ನಿಸುತ್ತೇವೆ. ನಮಗೆ ಏನಾದರೂ ಕೆಲಸ ಮಾಡಲಿಕ್ಕೆ ಇದ್ದರೆ ಜಾಸ್ಲಿನ್ ಸರ್ ಬಳಿ ಕೇಳುವ ಎಂದು ಬರುತ್ತಿದ್ದೆವು. ಆಗ ನೀವು ನಿಮ್ಮ ಸಲಹೆಗಳನ್ನು ನಮಗೆ ಕೊಟ್ಟಿದ್ದೀರಿ. ನಮಗೆ ಚೆನ್ನಾಗಿ ಪಾಠಗಳನ್ನು ಮಾಡಿದ್ದೀರಿ. ನಮ್ಮನ್ನು ಪ್ರೀತಿಯಿಂದ ನೋಡಿದ್ದೀರಿ. ನಿಮಗೆ ಕೃತಜ್ಞತೆಗಳು ಸರ್. ನೀವು ನಿವೃತ್ತರಾಗುತ್ತೀರಿ ಎಂದು ಹೇಳುವಾಗ ನಮಗೆ ತುಂಬ ಬೇಸರವಾಗುತ್ತದೆ.
ಮಗದೊಮ್ಮೆ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಿನ ನಿಮ್ಮ ಜೀವನಕ್ಕೆ ಶುಭವನ್ನು ಹಾರೈಸಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಬಾಳ್ವೆ ಎಂದರೆ ಒಟ್ಟಿಗೆ ಜೀವಿಸಿ ಬೆರೆತು ಸಾಮರ್ಥ್ಯದೊಂದಿಗೆ ನಡೆಯುವುದು. ನಮ್ಮ ಶಾಲೆಯಲ್ಲಿ 19 ವರ್ಷದಷ್ಟು ವೃತ್ತಿನಿರತರಾಗಿದ್ದ ಶ್ರೀ ಜಾಸ್ಲಿನ್ ಸರ್ ಅವರನ್ನು ನಾವು ಬಲ್ಲೆವು. ಈಗ ಅವರ ಬಗ್ಗೆ ಹೇಳಲು ಮುಂದೆ ಬರುತ್ತಿದ್ದಾರೆ ಶ್ರೀಮತಿ ಸುನೀತಾ ಟೀಚರ್ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ನೆರೆದ ಆತ್ಮೀಯರೇ, ನಿಮಗೆಲ್ಲರಿಗೂ ನನ್ನ ಮುಂಜಾನೆಯ ನಮನಗಳು. ಒಂದು ಕ್ಷಣ ನಾವು ವೇದಿಕೆಯತ್ತ ನೋಡಿದಾಗ ಇವತ್ತಿನ ನಿವೃತ್ತಿಯ ಸನ್ಮಾನ ನಡೆಯುವುದು ಯಾರಿಗೆ? ಜೋಸ್ಲಿನ್ ಸರಿಗ ಎಂಬ ಪ್ರಶ್ನೆ ನಮಗೆ ಮೂಡುವುದು ಸಹಜ. ಅವರನ್ನು ನೋಡುವಾಗ ಅವರಿಗೆ ನಿವೃತ್ತಿ ವಯಸ್ಸಾಗಿದೆ ಎಂದು ತಿಳಿಯುವುದಿಲ್ಲ. ಅವರು ತಮ್ಮ ಕೆಲಸದಲ್ಲಿ ಅವರ ವಯಸ್ಸು ಮುಂದೆ ತರಲಿಲ್ಲ ಹಾಗೂ ಅದರ ಬಗ್ಗೆ ಯಾವತ್ತೂ ಹೇಳಿಕೊಂಡದ್ದೂ ಇಲ್ಲ. ಪೂರ್ವಾಹ್ನ 8 ಗಂಟೆಗೆ ಸರಿಯಾಗಿ ಶಾಲೆಯ ಆವರಣದಲ್ಲಿರುವ ಇವರು ಸರಿಯಾದ ಸಮಯಕ್ಕೆ ಸರಳವಾದ ಖಡಕ್ ಇಸ್ತ್ರಿ ಹಾಕಿರುವ ಉಡುಪನ್ನು ಧರಿಸಿ ಶಾಲೆಗೆ ಬಂದು ಮೊದಲು ಮಾಡುವ ಕೆಲಸವೆಂದರೆ ಉದಯವಾಣಿ ಪೇಪರ್ ಓದುವುದು. ಆ ಸಮಯದಲ್ಲಿ ಯಾರೇ ಅವರ ಹತ್ತಿರದಿಂದ ಹೋದರೂ ತಲೆ ಎತ್ತಿ ನೋಡುವುದಿಲ್ಲ, ಅಷ್ಟು ತಲ್ಲೀನರಾಗಿರುತ್ತಾರೆ. ಇದು ಅವರಲ್ಲಿರುವ ಏಕಾಗ್ರತೆಯನ್ನು ತೋರಿಸುತ್ತದೆ. ಆಲಸ್ಯತನವೆಂಬುದು ನಾವಿವರಲ್ಲಿ ನೋಡಲೇ ಇಲ್ಲ. ಶಾಲೆಯ ಯಾವುದೇ ಕೆಲಸವನ್ನು ವಹಿಸಿಕೊಂಡಾಗ ಅದನ್ನು ಅರ್ಥಪೂರ್ಣವಾಗಿ ಶಿಸ್ತುಬದ್ಧವಾಗಿ ನಿರ್ವಹಿಸುವುದು ಇವರಲ್ಲಿರುವ ವಿಶೇಷ ಗುಣ. ತರಗತಿಯಲ್ಲಿ ಅತ್ಯುತ್ತಮ ಶಿಕ್ಷಕನಾಗಿ ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೆ ತಂದೆಯ ಪ್ರೀತಿಯನ್ನೂ ತೋರಿರುತ್ತಾರೆ. ಶಿಸ್ತಿನಿಂದ ಕೂಡಿದ ಗಣಿತ ಪಾಠ ಬೋಧನೆ ಒಂದೆಡೆಯಾದರೆ, ಇತಿಹಾಸವನ್ನು ವಿವರಿಸುವ ಸಮಾಜ ವಿಜ್ಞಾನ ಪಾಠ ಬೋಧನೆ ಇನ್ನೊಂದೆಡೆ. ನಿನ್ನೆಯವರೆಗೆ ಆಸಕ್ತಿಯಿಂದ ಪಾಠವನ್ನು ಮಾಡಿ ನಮಗೆಲ್ಲರಿಗೂ ಒಬ್ಬ ಮಾದರಿ ಶಿಕ್ಷಕರಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಶುಭಾಷಣ, ಕ್ಲೇ ಮಾಡೆಲ್, ಕ್ವಿಜ್ ಮುಂತಾದ ಸ್ಪರ್ಧೆಗಳಿಗೆ ತಯಾರುಗೊಳಿಸುವುದರಲ್ಲಿ ಇವರು ಪರಿಣತರು. ಅಲ್ಲದೆ ಆಟೋಟ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುತ್ತಿದ್ದರು. ವಿದ್ಯಾರ್ಥಿಗಳಿಗೆ ಬೆಳಗಿನ ವಿರಾಮ ಸಮಯದಲ್ಲಿ ಹಾಲು ಹಾಗೂ ಮಧ್ಯಾಹ್ನದ ಊಟದ ಸಮಯದಲ್ಲಿ ಸಾರು ಬಡಿಸುವುದು ಇವರಿಗೆ ತುಂಬ ಇಷ್ಟ. ವಿದ್ಯಾರ್ಥಿಗಳಲ್ಲಿ ಅಪಾರ ಪ್ರೀತಿ ಕಾಳಜಿಯನ್ನು ಹೊಂದಿದವರಲ್ಲಿ ನಮ್ಮ ಜೋಸ್ಲಿನ್ ಸರ್ ಒಬ್ಬರು. ಇವರು ಒಬ್ಬ ಗಣಿತ ಪ್ರಿಯರು ಎಂದರೆ ತಪ್ಪಾಗಲ್ಲ. ಯಾವುದೇ ಲೆಕ್ಕಾಚಾರ ವಿಷಯ ಸಮಸ್ಯೆ ಎದುರಾದಾಗ ಚಿಟಿಕೆ ಹೊಡೆಯುವಷ್ಟರಲ್ಲಿ ಸಮಸ್ಯೆ ಬಗೆಹರಿಸುತ್ತಾರೆ. ಬಿಸಿ ಊಟ, ದಿನವಹಿ ಲೆಕ್ಕಾಚಾರವನ್ನು ಮಾಡುವಾಗ ಡ್ಯೂಟಿ ನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ಶಿಕ್ಷಕರು ಇವರನ್ನು ಹುಡುಕಿ ಹೋಗುವುದನ್ನು ನಾವು ಕಂಡಿದ್ದೇವೆ. ಎಷ್ಟೇ ದೊಡ್ಡ ಸಮಾರಂಭವಿರಲಿ ಅಲ್ಪ ಸಮಯದ ತಯಾರಿಕೆಯೊಂದಿಗೆ ಕಾರ್ಯನಿರ್ವಹಣೆ ಮಾಡೋದು ಅವರಲ್ಲಿರುವ ವಿಶೇಷ ಪ್ರತಿಭೆ. ಅಂದರೆ ಇವರು ಉತ್ತಮ ವ್ಯಾಗ್ಮಿ ಎಂದರ್ಥ. ಅಷ್ಟೇ ಅಲ್ಲದೆ ಇವರು ಹಾಸ್ಯ ಪ್ರವೃತ್ತಿಯ ವ್ಯಕ್ತಿಯೂ ಕೂಡ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋದು, ಸೂಕ್ತವಾದ ಸಮಂಜಸ ರೀತಿಯಲ್ಲಿ ಸಲಹೆ ಸೂಚನೆ ನೀಡುವುದು ಇವರಲ್ಲಿರುವ ವಿಶೇಷ ಗುಣಗಳು. ಇವರು ವಿದ್ಯಾರ್ಥಿಗಳಿಗೆ ಶಿಕ್ಷಕನಾಗಿದ್ದರೆ ನಮಗೆ ಒಬ್ಬ ಒಳ್ಳೆಯ ಗೆಳೆಯ. ಆ ಗೆಳೆಯನಲ್ಲಿ ನಾವು ಸಹೋದರನ ಪ್ರೀತಿಯನ್ನೂ ಕಂಡಿದ್ದೇವೆ. ಕಳೆದ 3 ವರ್ಷಗಳಿಂದ ನಾವು ಕೋಟೀಚೆಸಾಗಿದ್ದೇವೆ. ಎಷ್ಟೋ ಸಲ ನಾನು ಹೊಸ ಹೊಸ ಚಲನಚಿತ್ರಗಳ ಬಗ್ಗೆ ಅವರಲ್ಲಿ ಮಾತನಾಡಿದಾಗ ನನಗೆ ಚಲನಚಿತ್ರ ನೋಡುವುದು ಇಷ್ಟವಿಲ್ಲ ಎಂದು ಹೇಳಿದರು. ಸಂಜೆ ವಿದ್ಯಾರ್ಥಿಗಳು ಮನೆಗೆ ಹೋದ ಮೇಲೆ ಇವರ ತರಗತಿಯಿಂದ ಹತ್ತಿರದ ತರಗತಿಯಲ್ಲಿರುವ ನಮಗೆ 2 ಪದ್ಯಗಳ ಮೊದಲ ಸಾಲುಗಳು ಕೇಳ್ತಾ ಇರ್ತಿತ್ತು. ಒಂದು, ಬಾರೆ ಬಾರೆ ಚಂದದ ಚೆಲುವಿನ ತಾರೆ. ಇನ್ನೊಂದು, ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ. ಇದರಿಂದ ಇವರು ಸಂಗೀತ ಪ್ರೇಮಿ ಎಂದೂ ತಿಳಿಯುತ್ತದೆ. ಇವರು ಕ್ರಿಕೆಟ್ ಪ್ರೇಮಿಯೂ ಕೂಡ. ಸರ್, ನಿಮಗೆ ದೇವರು ಒಳ್ಳೆಯ ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕರುಣಿಸಲಿ. ನಿಮ್ಮ ಮುಂದಿನ ನಿವೃತ್ತಿ ಜೀವನವು ಸುಖಮಯವಾಗಿರಲಿ. ನೀವು ಕಂಡ ಕನಸು ನನಸಾಗಲಿ ಎಂದು ಹೇಳುತ್ತಾ, ಮಧ್ಯಾಹ್ನದ ಸಮಯ ಇನ್ನಾದರೂ ಬಿಸಿ ಬಿಸಿ ಊಟ ಮನೆಯಲ್ಲಿ ಮಾಡಿ ನಮ್ಮ ಈ ಬಾಂಧವ್ಯ ಹೀಗೇ ಇರಲಿ ಎಂದು ಆಶಿಸುತ್ತಾ ನನ್ನ ಅನಿಸಿಕೆಗಳಿಗೆ ಪೂರ್ಣ ವಿರಾಮ ಹಾಕುತ್ತೇನೆ. ಜಾಸ್ಲಿನ್ ಸರ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸಭಾಸದರೇ, ಸಾಧ್ಯ ಮತ್ತು ಅಸಾಧ್ಯ ಎಂಬುದರ ವ್ಯತ್ಯಾಸವು ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪದಲ್ಲಿ ಅಡಕಗೊಂಡಿದೆ ಎನ್ನುತ್ತಾರೆ ಟೋಮಿ ಲಸೋರ್ಡಾ ಎಂಬ ತತ್ವಜ್ಞಾನಿ. 37 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಇಂದು ವೃತ್ತಿಯಿಂದ ವಯೋನಿವೃತ್ತಿ ಹೊಂದುತ್ತಿರುವ ಜಾಸ್ಲಿನ್ ಸರ್ ಅವರ ವ್ಯಕ್ತಿತ್ವ ಖಂಡಿತ ದೃಢ ಸಂಕಲ್ಪದಲ್ಲಿ ಅಡಕವಾಗಿದೆ. ನಾನು ಕಂಡಾಗೆ ಸರ್ ಅವರಲ್ಲಿ ಅಸಾಧ್ಯ ಎಂಬ ಶಬ್ದ ಬಹಳ ವಿರಳ.
ನಾನು ಈ ಸಂಸ್ಥೆಗೆ ಕಾಲಿಟ್ಟ ಆ ಮೊದಲ ದಿನವನ್ನು ನೆನೆಸಿಕೊಂಡರೆ ನನಗೆ ಮೊದಲಿಗೆ ನೆನಪಿಗೆ ಬರುವುದು ಜಾಸ್ಲಿನ್ ಸರ್ ಅವರು. ಯಾಕೆಂದರೆ ಆ ವಿಶಾಲವಾದ ಮೈದಾನದಲ್ಲಿ ಸುಮಾರು 1,000 ವಿದ್ಯಾರ್ಥಿಗಳ ಆ ಸಮೂಹದ ಸಮ್ಮುಖದಲ್ಲಿ ಈ ಸಂಸ್ಥೆಯ ಪರಿಚಯ ಮಾಡಿ ನನ್ನನ್ನು ಈ ಸಂಸ್ಥೆಗೆ ಬರಮಾಡಿಕೊಂಡ ಆ ರೀತಿ, ನಂತರದ ಆ ದಿನಗಳಲ್ಲಿ ಅವರು ಶಾಲೆಗೆ ನೀಡಿದ ಸೇವೆ ಖಂಡಿತ ಮರೆಯಲಾರದು. ಪ್ರತ್ಯೇಕವಾಗಿ ಶಾಲೆಯ ಆಡಳಿತಾತ್ಮಕವಾದ ಕೆಲಸಗಳಲ್ಲಿ ಪ್ರೋತ್ಸಾಹ, ಸಲಹೆ ಸೂಚನೆ ಹಾಗೂ ಅವರು ನೀಡುವ ಗೌರವ ಶ್ಲಾಘನೀಯ. ಶಾಲೆಯ ಯಾವುದೇ ಕೆಲಸಗಳಿದ್ದರೆ ಅದನ್ನು ಜಾಸ್ಲಿನ್ ಸರ್ ಅವರ ಗಮನಕ್ಕೆ ತಂದರೆ ಅದಕ್ಕೆ ಒಂದು ಪರಿಹಾರ ಸಿಕ್ಕಿಯೇ ಸಿಗುವುದು. ಸಮಸ್ಯೆಗಳಿರುವಾಗ ಯಾವುದೇ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದಾಗ ಅವರು ಸ್ಪಂದಿಸುವ ರೀತಿಯೇ ವಿಶೇಷವಾದುದು. ಯಾವುದೇ ಕೆಲಸಕ್ಕೆ ಹಿಂಜರಿಯುವರಲ್ಲ. ನಮ್ಮ ಸಂತ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ಆರಂಭವಾಗುವ ಆ ಸಮಯದಲ್ಲಿ ಶಾಲೆಯ ಪರವಾನಗಿಗಾಗಿ ದಿವಂಗತ ಸಿಸ್ಟರ್ ಸ್ಟೆಲ್ಲಾ ಪಾಯ್ಸ್, ಅಂದಿನ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ, ಇವರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರು ಎಂದರೆ ನಮ್ಮ ಜಾಸ್ಲಿನ್ ಸರ್ ಅವರು. ನಂತರ 10 ವರ್ಷಗಳಲ್ಲಿ ಮಾನ್ಯತೆ ತರುವಲ್ಲಿ ಅವಿರತವಾಗಿ ದುಡಿದಿರುತ್ತಾರೆ. ನಮ್ಮ ಶಾಲೆಯ ಕೆಲವು ಶಿಕ್ಷಕ ಹುದ್ದೆ ಮಂಜೂರಾತಿಗಾಗಿ ಅನೇಕ ಬಾರಿ ಕಚೇರಿಗಳಲ್ಲಿ ಹಾಗೂ ಅಧಿಕಾರಿಗಳ ಮನೆಗಳಿಗೆ ಕೂಡ ಹೋಗಬೇಕಾದಲ್ಲಿ ಅದನ್ನು ಸುಲಭವಾಗಿ ನಿಭಾಯಿಸಿ ಹುದ್ದೆಗಳನ್ನು ಮಂಜೂರಾತಿ ಮಾಡಿಸಿಕೊಳ್ಳುವಲ್ಲಿ ಅವರ ಅವಿರತ ಶ್ರಮ ಮರೆಯುವಂತಿಲ್ಲ. ಇನ್ನೊಂದು ವಿಶೇಷತೆ ಎಂದರೆ, ಈಗಾಗಲೇ ನಮ್ಮ ಶಿಕ್ಷಕಿಯವರು ಹೇಳಿರ್ತಾರೆ, ಲೆಕ್ಕಾಚಾರವನ್ನು ಬಹಳ ಸುಲಭವಾಗಿ ಮಾಡುವ ಚಾಕಚಕ್ಯತೆ ಇವರದು. 1 ವರ್ಷದ ನಂತರವೂ ಆ ಒಂದು ಅಂಕಿ ಅಂಶಗಳನ್ನು ಅಷ್ಟು ನಿಖರತೆಯಿಂದ ನೆನಪಿನಲ್ಲಿಡುವ ಶಕ್ತಿ ನಿಜಕ್ಕೂ ಶ್ರೇಷ್ಠ. ಹೀಗೆ ಹಲವು ಕೆಲಸ ಕಾರ್ಯಗಳಲ್ಲಿ ಸರ್ ನೀವು ನೀಡಿದ ಮಾರ್ಗದರ್ಶನ, ನೀವು ನೀಡಿದ ಸಹಕಾರ ಖಂಡಿತ ಮರೆಯಲು ಸಾಧ್ಯವಿಲ್ಲ. ಇಂದು ನಾವು ಅವರಿಗೆ ಈ ವಿದಾಯ ಸಮಾರಂಭವನ್ನು ಕೋರಿದರೂ ಅವರನ್ನು ನಾನು ಇನ್ನೂ ಕೂಡ ಶಾಲೆಗೆ ಬರಬೇಕು ಎಂದು ಕೇಳಿಕೊಂಡಿದ್ದೇನೆ. ಖಂಡಿತ ಸರ್, ನಿಮಗೆ ಯಾವಾಗಲೂ ನಮ್ಮ ಶಾಲೆಗೆ ಸ್ವಾಗತ. ನಿಮ್ಮ ಮುಂದಿನ ಜೀವನವು ಸುಖಮಯವಾಗಲಿ. ಆ ಯೇಸು ಸ್ವಾಮಿಯು ನಿಮ್ಮನ್ನು ಹರಸಿ ಆಶೀರ್ವದಿಸಲಿ ಎಂದು ಆಶಿಸುತ್ತಾ ನನ್ನ ಮಾತುಗಳಿಂದ ವಿರಮಿಸುತ್ತಿದ್ದೇನೆ. ಧನ್ಯವಾದಗಳು. ಸನ್ಮಾನ ಪತ್ರವನ್ನು ವಾಚಿಸಿ ಶುಭ ಕೋರುವರು ಸಹ ಶಿಕ್ಷಕಿ ಶ್ರೀಮತಿ ಅನಿತಾ ಟೀಚರ್ ಅವರು. ಅನುದಾನಿತ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ, ಪೆರ್ಮನೂರು, ಮಂಗಳೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ಜಾಸ್ಲಿನ್ ಎಲ್ ಡಿಸೋಜಾ ಇವರ 37 ವರ್ಷಗಳ ಸಾರ್ಥಕ ಸೇವೆಗೆ ಕೃತಜ್ಞತಾಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ಉಳ್ಳಾಲ ಗ್ರಾಮದ ಉಳ್ಳಾಲ ಉಳಿಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ದಿವಂಗತ ಸಿಪ್ರಿಯನ್ ಡಿಸೋಜಾ ಮತ್ತು ಶ್ರೀಮತಿ ತೆರೇಸಾ ಡಿಸೋಜಾ ಈ ದಂಪತಿಯ ಒಬ್ಬರೇ ಮಗನಾಗಿ ದಿನಾಂಕ 2/11/1959 ಜನನ. ತಾವು ಪ್ರಾಥಮಿಕ ಶಿಕ್ಷಣವನ್ನು ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನೂರು, ಪ್ರೌಢ ಶಿಕ್ಷಣವನ್ನು ಭಾರತ್ ಪ್ರೌಢಶಾಲೆ ಉಳ್ಳಾಲ ಇಲ್ಲಿ ಮುಗಿಸಿ ಶಿಕ್ಷಕ ತರಬೇತಿಯನ್ನು ಸರಸ್ವತಿ ಶಿಕ್ಷಕರ ತರಬೇತಿ ಕೇಂದ್ರ ಕೊಡಗು ಇಲ್ಲಿ ಪಡೆದು 11/11/1983 ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಆಡಂಕುದ್ರು ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿ 5 ವರ್ಷಗಳ ಸೇವೆ ಸಲ್ಲಿಸಿರುತ್ತೀರಿ. ನಂತರ 1/6/1989 ವರ್ಗಾವಣೆ ಹೊಂದಿ ಟ್ರೈ ಐಲ್ಯಾಂಡ್ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ ಹೊಯ್ಗೆ ಪೆರ್ಮನೂರು ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ 13 ವರ್ಷ ತಮ್ಮ ಸೇವೆಯನ್ನು ನೀಡಿದ್ದೀರಿ. ನಂತರ ಅಲ್ಲಿಂದ ವರ್ಗಾವಣೆಗೊಂಡು ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನೂರಿಗೆ ಸಹ ಶಿಕ್ಷಕರಾಗಿ 19 ವರ್ಷ ತಮ್ಮ ವೃತ್ತಿಯನ್ನು ಮುಂದುವರಿಸಿದ್ದೀರಿ. 37 ವರ್ಷಗಳ ಸೇವೆಯನ್ನು 3 ಶಾಲೆಗಳಲ್ಲಿ ವಿದ್ಯಾದಾನವನ್ನು ಮಾಡುತ್ತಾ ನಿಸ್ವಾರ್ಥ ಸೇವೆ ಸಲ್ಲಿಸಿದ ತಮ್ಮನ್ನು ಸನ್ಮಾನಿಸಲು ಹಾಗೂ ಸೇವೆಗಾಗಿ ಕೃತಜ್ಞತೆಯನ್ನು ಅರ್ಪಿಸಲು ನಮಗೆ ಅತೀವ ಹೆಮ್ಮೆ ಎನಿಸುತ್ತದೆ. 1989 ಶ್ರೀಮತಿ ಮರಿಯಾ ಜಿ ಮೊಂತೇರೋ ಇವರೊಡನೆ ದಾಂಪತ್ಯ ಜೀವನವನ್ನು ಪ್ರಾರಂಭಿಸಿದ್ದೀರಿ.
ತಮ್ಮ ಕುಟುಂಬದಲ್ಲಿ ಆದರ್ಶ ಪತಿಯಾಗಿ 2 ಮಕ್ಕಳ ಪಿತರಾಗಿ ಆತ್ಮೀಯತೆ ಪಡೆದುಕೊಂಡ ತಾವು ಸಹೋದ್ಯೋಗಿಗಳಲ್ಲಿ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದೀರಿ. ನಿಮ್ಮ 37 ವರ್ಷಗಳ ಶಿಕ್ಷಕ ವೃತ್ತಿ ಜೀವನದಲ್ಲಿ ಅಪಾರ ವಿದ್ಯಾರ್ಥಿ ವೃಂದ ಹಾಗೂ ಶಿಕ್ಷಕ ಬಳಗವನ್ನು ಪಡೆದಿದ್ದೀರಿ. ನಿಮ್ಮ ಸರಳವಾದ ಉಡುಗೆ ತೊಡುಗೆ ಹಾಗೂ ನಡಿಗೆ ಸರ್ವ ಜನರ ಪ್ರೀತಿಗೆ ಪಾತ್ರರಾಗುವಂತೆ ಮಾಡಿದೆ. ಮಕ್ಕಳ ಹೃದಯದಲ್ಲಿ ಶಾಶ್ವತ ಸ್ಥಾನ ಗಿಟ್ಟಿಸಿದ ತಾವು ಭಾಗ್ಯವಂತರು. ಓರ್ವ ನಿಷ್ಠಾವಂತ ಶಿಕ್ಷಕರಾಗಿ ಎಳೆಯರ ಮನವೊಲಿಸಿ ನಿಸ್ವಾರ್ಥತೆಯಿಂದ ಕಲಿಸಿದ ರೀತಿ ನಿಜಕ್ಕೂ ಅನುಕರಣೀಯ. ಗಣಿತದ ಸಮಸ್ಯೆಗಳನ್ನು ಸುಲಲಿತವಾಗಿ ಬಿಡಿಸಬಲ್ಲವರು ನೀವು. ಗಣಿತ ಬಹುತೇಕರ ಪಾಲಿಗೆ ಉಕ್ಕಿನ ಕಡಲೆ. ವಿದ್ಯಾರ್ಥಿಗಳಿಗೆ ಅದನ್ನು ರುಚಿಸುವಂತೆ ಮಾಡಿ ಆಪ್ತವನ್ನಾಗಿಸುವುದು ತಮಗೊದಗಿರುವ ಕುಶಲ ಕಲೆ. ಲೆಕ್ಕಪಾಠವನ್ನು ಮಲ್ಲಿಗೆ ಮೊಗ್ಗುಗಳಂತೆ ಬಿಡಿಸಿಕೊಟ್ಟು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಅಭ್ಯಸಿಸಿ ಉತ್ತಮ ಅಂಕಗಳನ್ನು ಗಳಿಸುವಂತೆ ಮಾಡುವ ತಮ್ಮ ನಿಪುಣತೆ ನಮಗೆಲ್ಲರಿಗೂ ಮಾದರಿ. ಪಠ್ಯೇತರದಲ್ಲೂ ತೊಡಗಿಸಿ ಪಾದರಸದಂತೆ ಸತತ ಕ್ರಿಯಾಶೀಲರಾಗಿರುವ ತಾವು ಅನ್ಯೋನ್ಯ ಸಾಮಾಜಿಕ ಸಂಬಂಧ ಬೆಳೆಸಿಕೊಂಡವರು. ಅನೇಕರಿಗೆ ಒಂದಿಲ್ಲೊಂದು ರೀತಿಯಲ್ಲಿ ಸಹಾಯ ಹಸ್ತವನ್ನು ನೀಡುವ ತಮ್ಮ ಔದಾರ್ಯವನ್ನು ನಾವೆಂದಿಗೂ ಮರೆಯಲಾರೆವು. 100 ಬಾಳ ಜ್ಯೋತಿಗಳನ್ನು ಬೆಳಗಿಸಿದ ತಮ್ಮ ನಿವೃತ್ತಿ ಬಾಳು ಶಾಂತಿ, ಸಮಾಧಾನ, ನೆಮ್ಮದಿಗಳಿಂದ ಕೂಡಿದ್ದು ಸುಖಮಯ ಹಾಗೂ ಆನಂದದಾಯಕವಾಗಲಿ. ತಮ್ಮ ಶೇಷಾಯುಷ್ಯವನ್ನು ನೆಮ್ಮದಿಯಿಂದ ಕಳೆಯಲು ಸರ್ವಶಕ್ತ ಪರಮಾತ್ಮನು ಆಯುರಾರೋಗ್ಯವನ್ನು ಅನುಗ್ರಹಿಸಲಿ ಎಂದು ತುಂಬು ಹೃದಯದಿಂದ ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಪ್ರೀತಿಪೂರ್ವಕವಾಗಿ ತಮಗರ್ಪಿಸುತ್ತಿದ್ದೇವೆ. ಶುಭಾಶಯಗಳೊಂದಿಗೆ ನಿಮ್ಮೊಲವಿನ ಜೊತೆ ಕಾರ್ಯದರ್ಶಿ, ಮುಖ್ಯೋಪಾಧ್ಯಾಯಿನಿ, ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿ ಬಳಗ. ದಿನಾಂಕ 31/8/2019. ಎಂಬುದು ಪರಮಾತ್ಮನು ನಮಗೆ ಕೊಟ್ಟ ಉಡುಗೊರೆ. ತೃಪ್ತಿ ಎಂಬುದು ವೃತ್ತಿಯನ್ನು ಆರಿಸಿದ ಆತನಿಗೆ ಸಿಗುವ ಬುತ್ತಿ. ತಾನು ಮಾಡುವ ಕಾಯಕದಲ್ಲಿ ತೃಪ್ತಿ ಹೊಂದಿದರೆ ಮಾತ್ರ ಅಂತರಂಗದ ವಿಕಾಸ ಸಾಧ್ಯ. ವೃತ್ತಿಗೆ ಬದ್ಧತೆಯನ್ನು ಮೆರೆದ ಶ್ರೀ ಜೋಶ್ರೀರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಗೌರವಿಸುವ ಸುಯೋಗ. ಕೃತಜ್ಞತಾ ಮನೋಭಾವದಿಂದ ಅರ್ಪಿಸುವ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿಸುತ್ತೇನೆ. ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರು ಸಹಕರಿಸಲು ವಿನಂತಿಸುತ್ತೇನೆ. ಶಿಕ್ಷಕರ ಪರವಾಗಿ ಶ್ರೀಮತಿ ಸಿಂತಿ ಟೀಚರ್ ಅವರು ಉಡುಗೊರೆಯನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಶಾಲಾ ಪರವಾಗಿ ನಮ್ಮ ಮುಖ್ಯೋಪಾಧ್ಯಾಯಿನಿಯವರು ಉಡುಗೊರೆ ಕೊಟ್ಟು ಅಭಿನಂದಿಸಬೇಕಾಗಿ ವಿನಮ್ರ ವಿನಂತಿ. ಹಾಗೂ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷೆ ಶ್ರೀಮತಿ ಅಶ್ವಿನಿಯವರು ಹೂಗೊಟ್ಟು ಅಭಿನಂದಿಸಬೇಕಾಗಿ ವಿನಂತಿ. ಅಲ್ಲದೆ ಹಲವಾರು ಅವರ ಅಭಿಮಾನಿಗಳು ಅತಿಥಿವರ್ಯರು ಇಲ್ಲಿಗೆ ಆಗಮಿಸಿದ್ದಾರೆ.
ಅವರಿಗೆ ದಯಮಾಡಿ ಈ ವೇದಿಕೆಗೆ ನಾವು ಅವಕಾಶವನ್ನು ಕೊಡುತ್ತಲಿದ್ದೇವೆ. ದಯಮಾಡಿ ವೇದಿಕೆಗೆ ಅತಿಥಿವರ್ಯರು, ಅವರ ಅಭಿಮಾನಿಗಳು, ಅವರ ನೆಂಟರಿಷ್ಟರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಮ್ರ ವಿನಂತಿ. ಎಲ್ಲ ಶಿಕ್ಷಕರು ದಯಮಾಡಿ ಹೂಗೊಟ್ಟು ಅಭಿನಂದಿಸಬೇಕಾಗಿ ವಿನಂತಿ. ಹಾಗೂ ಎಲ್ಲ ವಿದ್ಯಾರ್ಥಿ ನಾಯಕರು ತರಗತಿವಾರು ಬಂದು ಅಭಿನಂದಿಸಬೇಕಾಗಿ ವಿನಂತಿ.
27 ವರ್ಷಗಳ ಹಿಂದೆ ಸಂತ ಸಭೆ ಹಿರಿಯ ಪ್ರಾಥಮಿಕ ಶಾಲೆ ಆಡಂಕುದ್ರು ಇಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಲು ಶಾಲೆಗೆ ಪಾದಾರ್ಪಣೆ ಮಾಡುವಾಗ ನಾನು ಅವರನ್ನು ಸಂತೋಷವಾಗಿ ಸ್ವಾಗತಿಸಿದ್ದೆ. ಇದೀಗ ಅವರ ನಮ್ಮ ಈ 3 ಶಾಲೆಗಳಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ನಿವೃತ್ತಿ ವೇಳೆಯಲ್ಲಿ ಅವರನ್ನು ಅವರ ಮುಂದಿನ ಬಾಳ್ವೆ ಸುಖವಾಗಲಿ ಎಂದು ಹೇಳಲಿಕ್ಕೆ ನನಗೆ ಮತ್ತು ಅವರಿಗೆ ದೇವರು ಆರೋಗ್ಯವನ್ನು ಕೊಟ್ಟು ಕಾಪಾಡೋದಕ್ಕೆ ದೇವರಿಗೆ ಸ್ತುತಿ ಸ್ತೋತ್ರ ಕೊಡುವಾಗ ಮುಂದೆ ಅವರ ಜೀವನದಲ್ಲಿ ಅವರ ಪತ್ನಿ ಹಾಗೂ 2 ಪುತ್ರಿಯರೊಂದಿಗೆ ಅಮ್ಮನೊಂದಿಗೆ ಸುಖವಾದ ಜೀವನ, ನೆಮ್ಮದಿಯ ಜೀವನ, ಆರೋಗ್ಯದ ಜೀವನವನ್ನು ದೇವರು ಕರುಣಿಸಲಿ ಎಂದು ಹಾರೈಸಿ ಪ್ರೀತಿಪೂರ್ವಕವಾಗಿ ಈ ಪುಷ್ಪವನ್ನು ಅವರಿಗೆ ನಾನು ಅರ್ಪಿಸುತ್ತೇನೆ. ವಿದ್ಯಾರ್ಥಿಗಳು ನೋಡ ಮುಂದೆ ಬನ್ನಿ, ಶುಭ ಹಾರೈಸಿ. ಥ್ಯಾಂಕ್ ಯು ಟೀಚರ್ಸ್. ಬನ್ನಿ. ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ವಂದನೆಗಳು ಹಾಗೂ ಅಭಿನಂದನೆಗಳನ್ನು ಸ್ವೀಕರಿಸಿದ ಸರ್
ನನ್ನ ಮಿತ್ರರೇ ಹಾಗೂ ನನ್ನ ಕುಟುಂಬಸ್ಥರೇ, ನನ್ನ ಪ್ರೀತಿಯ ಮಕ್ಕಳೇ, ಶಾಲಾ ಮುಖ್ಯೋಪಾಧ್ಯಾಯಿನಿ ಹಾಗೂ ಶಿಕ್ಷಕ ವೃಂದದವರೇ, ಈ ಕ್ಷಣ ನಾನು ನಿಂತುಕೊಂಡಿದ್ದೇನೆ. ನನ್ನ 39 ವರ್ಷಗಳ ಕಾಲ, ಸುದೀರ್ಘ 39 ವರ್ಷಗಳ ಕಾಲ ನನ್ನ ಅನುಭವವನ್ನು ಹಂಚಿಕೊಂಡು ಅದರ ಜೊತೆಯಲ್ಲಿ ನಿಮಗೆ ಉಪಕಾರ ಸ್ಮರಣೆ ಮಾಡಲು ನಾನು ಸಂತೋಷ ಪಡ್ತಾ ಇದ್ದೇನೆ. ಮೊದಲನೇದಾಗಿ ನನಗೆ ಈ ಶಿಕ್ಷಕ ವೃತ್ತಿಯನ್ನು ದಯಪಾಲಿಸಿದಂತಹ ಸರ್ವಶಕ್ತ ಭಗವಂತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಕಥೋಲಿಕ ಶಿಕ್ಷಣ ಮಂಡಳಿಗೆ ನಾನು ಸದಾ ಆಭಾರಿಯಾಗಿದ್ದೇನೆ. ಒಂದು ವೇಳೆ ಕಥೋಲಿಕ ಶಿಕ್ಷಣ ಮಂಡಳಿಯು ನನಗೆ ಈ ವೃತ್ತಿ ಕೊಡದೇ ಇರ್ತಿದ್ದರೆ ನಾನು ಎಲ್ಲಿರ್ತಿದ್ದನೋ ಏನೋ, ಹೇಗಿರ್ತಿದ್ದನೋ ಏನೋ ನನಗೆ ಊಹಿಸಲು ಕೂಡ ಕಷ್ಟ. ರೆವರೆಂಡ್ ಫಾದರ್ ಹೆರಾಲ್ಡ್ ಸಿ ಡಿಸೋಜರ್ ಅವರು ಪ್ರಪ್ರಥಮವಾಗಿ ನನ್ನ ಸಂಚಾಲಕರು. ಅವರು ನನಗೆ ನೇಮಕಾತಿ ಮಾಡುವಾಗ ನೇಮಕಾತಿ ಆದೇಶವನ್ನು ನನ್ನ ಕೈಗೆ ತಂದು ಕೊಟ್ಟಿದ್ದರು. ಆವಾಗ ನಾನು ಟ್ರಯಲ್ ಆ್ಯಂಡ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರೀ ಸರ್ವಿಸ್ ಮಾಡ್ತಾಯಿದ್ದೆ. ಆದೇಶವನ್ನು ಕೊಡುವಾಗ ಅವರು ನನಗೆ ಕೆಲವು ಉಪದೇಶಗಳನ್ನು ಮಾಡಿದ್ದಾರೆ. ಹೇಗಿರಬೇಕು, ನಾನು ಏನು ಮಾಡಬೇಕು, ನನ್ನ ಜವಾಬ್ದಾರಿ ಏನು, ಅದನ್ನು ನನಗೆ ಅವರು ಸವಿವರವಾಗಿ ತಿಳಿಸಿರುತ್ತಾರೆ. ಅವರು ನೀಡಿದಂತಹ ಈ ಜವಾಬ್ದಾರಿ ಏನು ಅವರು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅದನ್ನು ನಾನು ಈ ಕ್ಷಣದವರೆಗೆ, ಇಂದಿನವರೆಗೆ ಪಾಲಿಸಿಕೊಂಡು ಬಂದಿದ್ದೇನೆ. ಫಾದರ್ ಹೆರಾಲ್ಡ್ ಸಿ ಡಿಸೋಜರ್ ಅವರೇ, ನಿಮಗೆ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ತದನಂತರ ನನ್ನನ್ನು ಆಡಮ್ ಕುದ್ರು ಶಾಲೆಯಲ್ಲಿ ಇರುವಾಗ ನಾನು ಆ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಜೆನಿಮಾ ಪಿಂಟೋ ಅವರ ಗರಡಿಯಲ್ಲಿ ಪಳಗಿದ ನಾನು 5 ವರ್ಷಗಳ ಕಾಲ. ಅನೇಕ ಅವಕಾಶಗಳು ನನಗೆ ಸಿಕ್ಕಿದವು. ಆದ್ದರಿಂದ ನಾನು ಇವತ್ತು ವೇದಿಕೆ ಮೇಲೆ ಮುಂದೆ ನಿಂತುಕೊಂಡು ಸರಾಗವಾಗಿ ಮಾತನಾಡಲು ಬಲ್ಲವನು. ಒಂದು ಶ್ರೀಮತಿ ಜೆನಿಮಾ ಪಿಂಟೋ, ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಂದು ಘಟನೆ ನನಗೆ ನೆನಪು ಬರ್ತಾ ಇದೆ. ಆಡಮ್ ಕುದ್ರಿನಲ್ಲಿ ನನ್ನ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಆ ನೋವಿನ ಒಂದು ಘಟನೆ. ನಾವು ಮಕ್ಕಳನ್ನು ಮನೆಗಳಿಗೆ ಹೋಗಿ ಕರೆದುಕೊಂಡು ಬರ್ತಾ ಇದ್ದೆವು. ಕಲ್ಲಾಪಿನಿಂದ ಒಂದು ಮುಸ್ಲಿಂ ಕುಟುಂಬದ ಒಂದು ಮನೆಯಿಂದ ಕೂಡ ನಾನು ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೆ. ಆ ಒಂದು ಮಗು ಶಾಲಾ ಪಕ್ಕದಲ್ಲೇ ರಸ್ತೆಯಲ್ಲಿ ಅಪಘಾತವಾಗಿ ನಿಧನ ಹೊಂದಿದಂಥ ಆ ದೃಶ್ಯ ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಮತ್ತು ಆ ಹೆತ್ತವರ ಕೂಗು ನನ್ನನ್ನು ಇವತ್ತು ಕೂಡ ನನಗೆ ಚುಚ್ಚುತ್ತಾ ಇದೆ. ನೀವು ಮಕ್ಕಳನ್ನು ಈ ಶಾಲೆಗೆ ಹಾಕಲಿಕ್ಕೆ ಹೇಳಿದಿರಿ, ಇವತ್ತು ನನ್ನ ಮಗುವೇ ಹೋಯ್ತಂತ ಆ ಒಂದು ನೋವು ಈ ಕ್ಷಣ ಕೂಡ ನನ್ನ ಮನಸ್ಸಿನಲ್ಲಿ ಇದೆ. ಅನಂತರ ನನ್ನನ್ನು ವರ್ಗಾವಣೆಯಾಯಿತು. 1ನೇ ಫಾದರ್ ಶಾನಿ ಬಿ ಲೋಬರ್ ಅವರು ನನ್ನನ್ನು ಟ್ರಯಲ್ ಆ್ಯಂಡ್ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಯಾಗಿ ನನ್ನನ್ನು ವರ್ಗಾವಣೆ ಮಾಡಿದರು. ಅಲ್ಲಿ ನಾನು 13 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಸೇವೆ ಮಾಡಿದೆ. ಅಲ್ಲಿ ಹೋಗುವಾಗ ಒಂದು ಚಿಕ್ಕ ಕಟ್ಟಡ ಇತ್ತು. ಯಾರಾದರೂ ತಪಾಸಣಾ ಅಧಿಕಾರಿಗಳು ಬಂದಾಗ ಅವರಿಗೆ ಉಪಹಾರ ನೀಡಬೇಕಾದರೆ ಅವರನ್ನು ಮಕ್ಕಳನ್ನು ಹೊರಗೆ ಹಾಕಿ ನೀಡುತ್ತಾ ಇದ್ದೆ. ನನಗೊಂದು ಮನಸ್ಸಿಗೆ ಹೊಳೆಯಿತು. ಸಂಚಾಲಕರ ಗಮನಕ್ಕೆ ತಂದೆ, ಒಂದು 2 ತರಗತಿ ಕೋಣೆ ಮತ್ತು ಒಂದು ಕಚೇರಿ ಕೋಣೆ ಅವಶ್ಯಕವಾಗಿ ಬೇಕು ಅಂತ ಹೇಳಿದಾಗ ಅವರು ನನಗೆ ಒಂದು ಕಂಡೀಷನ್ ಹಾಕಿದರು. ಎಲ್ಲ ಫೌಂಡೇಶನ್, ಗೋಡೆ ಎಲ್ಲ ನೀನು ಊರಿನ ಸಹಕಾರದಿಂದ ಮಾಡಬೇಕು, ಅದಕ್ಕೆ ಬಾಗಿಲು ಕಿಟಿಗೆ ಏನು ಮಾಡಿದೆ ಅದನ್ನು ಮಾತ್ರ ನಾನು ನೋಡ್ತೇನೆ ಅಂತ. ಅದಕ್ಕೆ ಒಪ್ಪಿಕೊಂಡು ನಾನು ಮಾಡಿದೆ. ಅದು ಯಶಸ್ವಿಯಾಗಿದೆ. ನನಗೆ ತೃಪ್ತಿ ನನಗಿದೆ. ಆವಾಗ ನಾನು ಈ ರಸ್ತೆ ಇರಲಿಲ್ಲ, ನಾವು ಮರದ ಸೇತುವೆಯಿಂದ ದಾಟಿ ಹೋಗಿ ಅಲ್ಲಿ ಕೆಲಸ ಮಾಡಿದ ಆ ಒಂದು ಕಠಿಣವಾದ ಅನುಭವ ನನಗೆ. ನಾನು ಟ್ರಯಲ್ ಆ್ಯಂಡ್ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಯಾವತ್ತೂ ಮರೆಯುವುದಿಲ್ಲ. ಅಲ್ಲಿ ಆ ಪರಿಸರದ ಜನರನ್ನು ಮರೆಯುವುದಿಲ್ಲ. ಯಾಕೆಂದರೆ ಸಂಪೂರ್ಣ ನನಗೆ ಸಹಕಾರ ನೀಡಿದ್ದಾರೆ. ಆ ಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳು, ನಾನು ಧೈರ್ಯವಾಗಿ ಹೇಳಬಲ್ಲೆ, ಒಂದು ಅಕ್ಷರಾಭ್ಯಾಸ ಇಲ್ಲದ ಒಂದೇ ಒಂದು ಮಗು ಆ ಸಂಸ್ಥೆಯಲ್ಲಿ ಹೊರಗೆ ಬರಲಿಲ್ಲ ಅಂತ ಇವತ್ತು ಧೈರ್ಯವಾಗಿ ನಾನು ಈ ಸಭೆಯಲ್ಲಿ ಹೇಳುತ್ತೇನೆ. ಅಲ್ಲಿಂದ ನನಗೆ ವರ್ಗಾವಣೆಯಾಯಿತು ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಗೆ. ಅದರ ಮೊದಲು ಎಲ್ಲೆಲ್ಲಿಗೆ ವರ್ಗಾವಣೆ ಬಂದಿತ್ತು. ಆದರೂ ನನ್ನ ಅದೃಷ್ಟ ಈ ಸಂಸ್ಥೆಯಲ್ಲಿ ನನಗೆ ಸೇವೆ ಮಾಡುವಂಥ ಅವಕಾಶ ಇತ್ತು. ಆದ್ದರಿಂದ ಈ ಶಾಲೆಯಲ್ಲಿ ನಾನು ವರ್ಗಾವಣೆ ಆಗಿ ಬಂದೆ. ಆ ಸಂಸ್ಥೆಯಲ್ಲಿ ಇರುವ ವರ್ಗಾವಣೆ ಆಗುವಾಗ 1ನೇ ದಿವಂಗತ ಫೆಡ್ರಿಕ್ ಮೋನಿಸ್ರವರು ಸಂಚಾಲಕರಾಗಿದ್ದರು. ಅವರನ್ನು ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತಾ ಇದ್ದೇನೆ. ಯಾಕೆಂದರೆ ಹೇಳಿದರೆ ನಿರಂತರವಾಗಿ ನನ್ನ ಬೆನ್ನೆಲುಬಾಗಿ ನಿಂತವರು ಅವರು. ಮಾರ್ಗದರ್ಶನದ ಜೊತೆಗೆ ನನ್ನ ಬೆನ್ನೆಲುಬಾಗಿ ನಿಂತವರು. ಇಲ್ಲಿಯ ದಿವಂಗತ ಸಿಸ್ಟರ್ ಸ್ಟೆಲ್ಲಾ ಫಾಯ್ಸ್ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಇದ್ದೇನೆ.
ನಾನು ಇಲ್ಲಿ ಸಂಸ್ಥೆಗೆ ಬರ್ತೇನೆ ಅಂತ ಹೇಳಿದ ಕೂಡಲೇ ಅವರು 2 ದಿವಸ ಮೊದಲೇ ನನಗೆ ಫೋನ್ ಮಾಡಿ ಕೇಳಿದರು, ಜಾಸ್ಲಿನ್ ನೀವು ಬರ್ತೀಯಲ್ಲ, ನಿನಗೆ ಸ್ವಾಗತ, ಯಾವ ತರಗತಿಗೆ ಬೋಧನೆ ಮಾಡ್ತೀನಿ ಅಂತ ಕೇಳಿದರು, ಯಾವ ಕ್ಲಾಸ್ ಕೊಡ್ತೀರಿ ಅಂತ ಕೇಳಿದೆ. ಸದ್ಯಕ್ಕೆ 3ನೇ ತರಗತಿ ಉಂಟಾ ಅಂತ ಹೇಳಿದರು. ಆಯ್ತಂತ ಒಪ್ಪಿದೆ. 3ನೇ ತರಗತಿಯಲ್ಲಿ ನನಗೆ ತುಂಬ ಕಷ್ಟ ಆಯಿತು. 60-70 ಮಕ್ಕಳು ಆ ಕಡೆ ಈ ಕಡೆ ಓಡೋದು, 1-2-3 ತಿಂಗಳು ಭಾರಿ ಕಷ್ಟದಲ್ಲಿ ಕಳೆದೆ. ಅನಂತರ ನನ್ನನ್ನು ಮೇಲಿನ ತರಗತಿಗೆ ಹಾಕಿದರು. ಅವರ ಸ್ಟೆಲ್ಲ ಪಾಯ್ಸರವರ ಹಸನ್ಮುಖಿ, ಅವರ ಒಂದು ಸೇವೆ, ಅವರು ನಮ್ಮನ್ನು ಕಾಣುವಂಥ ರೀತಿ ಇವತ್ತಿಗೂ ನಾನು ಸ್ಮರಿಸುತ್ತಾ ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೊಡ್ತಾ ಇದ್ದೇನೆ. ಅನಂತರ ಈ ಸಂಸ್ಥೆಯ ಸಂಚಾಲಕರಾಗಿ ಬಂದವರು ವಂದನೀಯ ಫಾದರ್ ಥೋಮಸ್ ಡಿಸೋಜರ್ ಅವರು. ನಾನು ಅವರನ್ನು ಯಾವತ್ತೂ ಮರೆಯುವುದಿಲ್ಲ. ಅಂದರೆ ನನ್ನ ಮತ್ತು ಅವರ ಸಂಬಂಧ ನಿಜವಾಗಿ ಅಷ್ಟೊಂದು ಅನ್ಯೋನ್ಯವಾಗಿತ್ತು. ಯಾವುದೇ ಸಮಸ್ಯೆಗಳಿದ್ದರೂ ಪರಸ್ಪರ ಚರ್ಚಿಸುವಂಥದ್ದು, ಯಾವುದೇ ಸಲಹೆ ಸೂಚನೆಗಳನ್ನು ನೀಡುತ್ತಿರುವುದು ಅವರ ಒಂದು ವಿಶೇಷ ಗುಣ. ಆದರೆ ಆ ಕಾಲದಲ್ಲಿ ಏನು ಘಟನೆ ನಡೆಯಿತು, ಅದರಿಂದ ನನಗೆ ತುಂಬ ನೋವಾಯಿತು. ಅದಕ್ಕಿಂತ ಮೊದಲು ಇನ್ನೊಂದು ಘಟನೆ ನಡೆಯಿತು, ಅದು ಮತ್ತೆ ಹೇಳ್ತೇನೆ. ಆ ಘಟನೆ ನಡೆಯಿತು ಏನಂತ ಹೇಳಿದರೆ, ಥೋಮಸ್ ಕಥಾ ಒಂದು ಕರಪತ್ರವನ್ನು ನಮ್ಮ ಫಾದರ್ ಥೋಮಸ್ರವರ ವಿರುದ್ಧವಾಗಿ ನಮ್ಮ ಧರ್ಮ ಕೇಂದ್ರದ ಕೆಲವು ವ್ಯಕ್ತಿಗಳು ಅದನ್ನು ಪ್ರಚಾರ ಮಾಡಿದರು. ಆ ಕರಪತ್ರದಲ್ಲಿ ನನ್ನನ್ನು ಕೂಡ ಉಲ್ಲೇಖ ಇತ್ತು, ಶಿಕ್ಷಕ ಅಂತ ಉಲ್ಲೇಖ ಇತ್ತು. ನನಗೂ ಕೂಡ ಆ ಕಾಲದಲ್ಲಿ ತುಂಬ ನೋವಾಯಿತು. ಯಾಕೆಂತ ಹೇಳಿದ್ರೆ ಧರ್ಮದ ಕೇಂದ್ರದಲ್ಲಿ ನಾವು ಒಬ್ಬ ಧರ್ಮ ಗುರುಗಳಾಗಿ ಬಳಿ ಹೋಗಿ ಒಂದು ಸೇವೆ ಮಾಡುವಾಗ ನಮ್ಮನ್ನು ಕೂಡ ಉಲ್ಲೇಖ ಮಾಡಿದರು. ಆದರೆ ನನಗೆ ಒಂದು ತೃಪ್ತಿ ಇತ್ತು, ನನ್ನ ಧರ್ಮಗುರುಗಳ ಹೆಸರು ಮೇಲೆ ಉಂಟು, ಅದರ ಕೆಳಗೆ ನನ್ನ ಹೆಸರು ಅಂತ ಆ ತೃಪ್ತಿ ನನಗಿತ್ತು. ಆ ಕರಪತ್ರ ಮಾಡಿದವರು ಯಾರು ಡ್ರಾಫ್ಟ್ ಮಾಡಿದ್ದಾರೆ, ಯಾರು ಪ್ರಿಂಟ್ ಮಾಡಿದ್ದಾರೆ, ಅವರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೊಡ್ತಾ ಇದ್ದೇನೆ. ಯಾರು ಕರಪತ್ರವನ್ನು ಹಂಚಿದ್ದಾರೆ ಚರ್ಚ್ ವಠಾರದಲ್ಲಿ, ಅವರು ಇವತ್ತು ಎಲ್ಲರೂ ಚದುರಿ ಹೋಗಿದ್ದಾರೆ, ಒಗ್ಗಟ್ಟಾಗಿ ಇಲ್ಲ, ದೇವರಿದ್ದಾರೆ ಅಂತ ಇದಕ್ಕೆ ಒಳ್ಳೆಯ ನಿದರ್ಶನ ಅಂತ ನಾನು ಹೇಳ್ತಾ ಇದ್ದೀನಿ. ಆಂಗ್ಲ ಮಾಧ್ಯಮ ಶಾಲೆ ನಮ್ಮದು, ಸೆಂಟ್ ಸೆಬಾಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆ ಇದೆ ಇಲ್ಲಿ. ಪ್ರಾರಂಭದಲ್ಲಿ ಇದಕ್ಕೊಂದು ಟಾಯ್ಲೆಟ್ ಕಟ್ಟುವಂಥ ಯೋಜನೆ ಪ್ರಾರಂಭವಾಯಿತು. ಅದಕ್ಕೆ ಕಾಂಟ್ರಾಕ್ಟರ್ ನನ್ನ ಆತ್ಮೀಯ ಮಿತ್ರ, ಅವನ ಜೊತೆಯಲ್ಲಿ ನಾನಿದ್ದೇನಂತ ಹೇಳಿ ಕೆಲವು ದುಷ್ಟ ಶಕ್ತಿಗಳು ನನ್ನ ವಿರುದ್ಧ ಕೂಡ ರೇಗಿದವು. ಯಾಕಂತ ಗೊತ್ತಿಲ್ಲ, ನಮ್ಮನ್ನು ಎಳೆದು ಹಾಕುವವರು ಅನೇಕ ಮಂದಿ ಇದ್ದಾರೆ. ಆದರೆ ನಾನು ಹೇಳ್ತಾ ಇದ್ದೇನೆ, ಆ ಟಾಯ್ಲೆಟ್ಗಳು ಯಶಸ್ವಿಯಾಗಿದೆ. 1-2 ಟಾಯ್ಲೆಟ್ಗೆ ವಿರೋಧ ಹಾಕಿದಾಗ ಇವತ್ತು 1300 ಮಕ್ಕಳು ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಾರೆ. ಆ ಶಾಲಾ ಕಟ್ಟಡದ ಮುಂದೆ ಕಡೆಯಿಂದ ಹೋಗುವಾಗ ಅಲ್ಲಿ ಟಾಯ್ಲೆಟ್ಗಳೇ ಇದೆ ಎಂಬುದನ್ನು ನನಗೆ ಭಾಸವಾಗುವುದಿಲ್ಲ. ಆ ಟಾಯ್ಲೆಟ್ಗಳಿದೆ ಅಂತ ಯಾಕೆಂತ ಹೇಳಿದರೆ ಅದರ ವಾಸನೆ, ಅದರ ಘಾಟು ವಾಸನೆ ಯಾವುದೂ ಇಲ್ಲ. ಯಾರು ವಿರೋಧ ಮಾಡಿದ್ದಾರೆ ನೋಡಿ, ಅವರಿಗೆ ಒಂದು ಟಾಯ್ಲೆಟನ್ನು ಅವರ ಮನೆಯಲ್ಲಿ ಶುಚಿಯಾಗಿ ಇರಲಿಕ್ಕೆ ಆಗೋದಿಲ್ಲ, ಅಂಥವರು ವಿರೋಧ ಮಾಡಿದರು. ಇದು ನೋವಿನಿಂದ ಹೇಳುವಂಥದ್ದು. ಮುಂದೆ ಏನು ಮಾತನಾಡೋದು ಅಂತ ನನಗೆ ಅರ್ಥ ಆಗೋದಿಲ್ಲ. ಅನಂತರ ನನ್ನ ಸಂಚಾಲಕರಾಗಿ ಬಂದವರು ವಂದನೀಯ ಫಾದರ್ JB ಸಲ್ಡಾನರವರು. ನಿಮ್ಮ ಬಗ್ಗೆ ನನಗೆ ಮಾತನಾಡಲಿಕ್ಕೆ ಏನಿಲ್ಲ, ಅತೀವ ಗೌರವ ಇದೆ ನಿಮ್ಮ ಬಗ್ಗೆ ನನಗೆ. ಯಾಕೆಂತ ಹೇಳಿದರೆ ನನ್ನನ್ನು ಒಬ್ಬ ಆತ್ಮೀಯರಂತ ಒಂದು ಕಡೆಯಲ್ಲಿ ನನ್ನನ್ನು ಈ ಚರ್ಚಿನ ಒಬ್ಬ ಸದಸ್ಯನಾಗಿ ನೋಡಿಕೊಳ್ತಾರೆ, ಇನ್ನೊಂದು ಸಂಸ್ಥೆಯಲ್ಲಿ ಅವರ ಕೈ ಕೆಳಗೆ ನಾನು ಕೆಲಸ ಮಾಡುವಂಥ ಒಬ್ಬ ಶಿಕ್ಷಕ ಬಾಂಧವ ಅಂತ ನೋಡಿಕೊಳ್ತಾ ಇದ್ದೇನೆ. ಅವರ ಮಾರ್ಗದರ್ಶನ, ಅವರ ಸಲಹೆ ಸೂಚನೆ, ಕೆಲವೊಂದು ಸಮಸ್ಯೆಗಳು ಉಂಟಾದಾಗ ಅವರು ನನ್ನ ಪರವಾಗಿ ನಿಂತುಕೊಂಡು ನನಗೆ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ. ಸದಾ ಅವರಲ್ಲಿ ನಾನು ಕೆಲವು ಗುಣಗಳನ್ನು ಕಂಡಿದ್ದೇನೆ. ಸದಾ ಹಸನ್ಮುಖಿ, ಒಂದೊಂದು ಸಲ ಗಂಭೀರ ಇರ್ತಾರೆ, ಏನಿರಲಿ ಹಸನ್ಮುಖಿ. ಅನಂತರ ಅವರ ಒಂದು ಅಚ್ಚುತನ, ಅವರ ವ್ಯಕ್ತಿತ್ವ, ಒಂದು ಕೆಲಸವನ್ನು ಕ್ಲಪ್ತ ಸಮಯಕ್ಕೆ ಮಾಡಿ ಮುಗಿಸುವಂಥದ್ದು, ಮತ್ತೊಂದು ಸಮಯ ಪಾಲನೆ, ಇವುಗಳನ್ನು ನಾನು ಖಂಡಿತವಾಗಿ ನನ್ನಲ್ಲಿ ಒಂದು 50-60% ಆದರೂ ಬಳಸಿಕೊಂಡಿದ್ದೇನೆ. ಒಬ್ಬರಿಗೆ ನಾವು ನಮ್ಮ ಜೀವನವನ್ನು ಸಾಗಿಸುವಾಗ ಇನ್ನೊಬ್ಬರ ವ್ಯಕ್ತಿತ್ವವನ್ನು ನೋಡಿ ನಾವು ಸ್ವಲ್ಪ ಆದರೂ ನಾವು ಪಾಲಿಸಿಕೊಂಡ್ರೆ ನಮ್ಮ ಜೀವನ ಯಶಸ್ವಿ ಆಗ್ತದೆ. ಫಾದರ್, ನನಗೆ ನೀಡಿದ ಸಹಕಾರಕ್ಕೆ ನಾನು ನಿಮಗೆ ಸದಾ ಋಣಿಯಾಗಿದ್ದೇನೆ. 2 ಕೈ ಜೋಡಿಸಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಚಪ್ಪಾಳೆ ಕೊಡಿ ನೋಡುವ ಸಂಚಾಲಕರಿಗೆ. ಇನ್ನೇನು ಮಾತನಾಡೋದಂತ ಅರ್ಥ ಆಗೋದಿಲ್ಲ. ಸಿಸ್ಟರ್ ಸೆವೆರಿನ್ ಫೆರ್ನಾಂಡಿಸ್ ಯೋಚಿಸ್ತಾ ಇದ್ದಾರೆ ನನ್ನ ಬಗ್ಗೆ ಏನು ಮಾತನಾಡ್ತಾರೆ ಅಂತ. ಖಂಡಿತವಾಗಿ ಸಿಸ್ಟರ್ ಸೆವೆರಿನ್ ಫೆರ್ನಾಂಡಿಸ್ ಆಗ ಹೇಳಿದ್ದು 100ಕ್ಕೆ 100 ಸತ್ಯ. ಅವರನ್ನು ಪ್ರಪ್ರಥಮವಾಗಿ ಈ ಸಂಸ್ಥೆಗೆ ಸ್ವಾಗತಿಸಿದ್ದೆ ನಾನು. ಆವಾಗ ಒಂದು ಮಾತು ಹೇಳಿದೆ, ಸಿಸ್ಟರ್ ನಿಮಗೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೇವೆ ಅಂತ. ಆ ದಿವಸ ಕೊಟ್ಟ ಮಾತು ಇವತ್ತಿನ ತನಕ ನಾನು ಉಳಿಸಿಕೊಂಡು ಬಂದಿದ್ದೇನೆ. ನನ್ನ ಶಿಕ್ಷಕ ವೃತ್ತಿಯಲ್ಲಿ ಯಾವತ್ತೂ ಕೂಡ ಇಲ್ಲ ಎಂಬ ಪದ ಬಂದಿಲ್ಲ. ನನ್ನ ಹಿರಿಯರು
ಅಧಿಕಾರಿಗಳು ಯಾವುದೇ ಕೆಲಸ ಕೊಟ್ಟಾಗ ಇಲ್ಲ ನಾನು ಮಾಡಲ್ಲ ಅಂತ ನನ್ನ ಬಾಯಿಯಿಂದ ಆ ಒಂದು ಪದ ಬಂದಿಲ್ಲ. ಆದ್ದರಿಂದ ನಾನು ನನ್ನ ಶಿಕ್ಷಕ ವೃತ್ತಿಯಲ್ಲಿ ಯಶಸ್ವಿಯಾಗಿದ್ದೇನೆ. ಸಿಸ್ಟರ್ ಸೆವೆರಿನ್ ಫೆರ್ನಾಂಡಿಸ್, ನೀವು ನೋಡಲಿಕ್ಕೆ ಸ್ವಲ್ಪ ಗಂಭೀರ, ಒಂದೊಂದು ಸಲ ನಗು ಇರ್ತದೆ, ಒಂದೊಂದು ಸಲ ಗಂಭೀರವಾಗಿರ್ತೀರ. ಅದೇ ಏನೇ ಆಗಲಿ ನಿಮಗೆ ನನ್ನ ಮೇಲೆ ಇರುವಂಥ ಪ್ರೀತಿ ನಿಜವಾಗಿ ನನಗೆ ಇವತ್ತು ಕಂಡಿತ್ತು. ಯಾಕೆಂತ ಹೇಳಿದರೆ ಅವರಿಗೆ ನನ್ನ ಮೇಲೆ ಅಪಾರ ಗೌರವ. ಯಾಕೆಂತ ಹೇಳಿದರೆ ನಾನು ಯೋಚಿಸಿದೆ, ನಿವೃತ್ತಿ ಆಗುವಾಗ 3 ತಿಂಗಳಲ್ಲಿ ನಾನು ಮುದುಕರಾಗಿ ಕಾಣುವುದಿಲ್ಲ, ಆ ದೃಷ್ಟಿಯಲ್ಲಿ ಆಗಿರ್ಬೋದು. ನಿವೃತ್ತಿ ಆಗುವ ಅಂಚಿನಲ್ಲಿ ಇರುವಾಗ ಸ್ವಲ್ಪ ರಿಯಾಯಿತಿ ಎಂಬುದು ಇರ್ತದೆ. ಆದರೆ ಅವರು ನನಗೆ ಈ ಸಲ ರಿಯಾಯಿತಿ ತೋರಿಸಲಿಲ್ಲ ಫಾದರ್. ಯಾಕೆಂತ ಹೇಳಿದರೆ 6 ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ದಿವಸಕ್ಕೆ ನಾನು 3 ತಿಂಗಳಿಂದ 6 ಸಬ್ಜೆಕ್ಟ್ಗಳನ್ನು ಬೋಧನೆ ಮಾಡ್ತಾ ಇದ್ದೆ. ನಿನ್ನೆ ತನಕ ಮಾಡಿದ್ದೇನೆ. ನನ್ನ ಹತ್ರ ವಿನಂತಿ ಮಾಡಿದ್ದಾರೆ ಬರಬೇಕಂತ. ಖಂಡಿತ ಬರ್ತೇನೆ. ಅವಕಾಶ ಸಿಕ್ಕಿದಾಗ ಬಂದು ನಾನು ಏನಾದರೂ ನನ್ನ ಶಾಲೆಗೆ ಸೇವೆ ಕೊಡಲಿಕ್ಕೆ ನಾನು ಸದಾ ಸಿದ್ಧನಾಗ್ತೇನೆ. ಸಿಸ್ಟರ್ ಸೆವೆರಿನ್ ಫೆರ್ನಾಂಡಿಸ್, ನಿಮಗೆ ನಾನು ಕೃತಜ್ಞತೆ. ನನ್ನ ಸಹೋದ್ಯೋಗಿ ಬಂಧುಗಳು ನನ್ನ ಜೊತೆಯಲ್ಲಿ ಕೆಲಸ ಮಾಡುವಾಗ ತುಂಬ ಅನ್ಯೋನ್ಯವಾಗಿದ್ದವು. ಸುನೀತಾ ಬೀನಾ ಟೀಚರ್ ಅವರು ಹೇಳಿದರು, ಅದಕ್ಕೆ ಎಷ್ಟು ನಾನು ಸಮರ್ಪಕನಂತ ನನಗೆ ಗೊತ್ತಾಗೋದಿಲ್ಲ, ಆದರೂ ಕೆಲವೊಂದು ವಿಷಯಗಳಲ್ಲಿ ನಾನು ಸಮರ್ಪಕನು. ನನ್ನ ಕೋರ್ಟ್ ಶಿಕ್ಷಕರಲ್ಲಿ ಎಲ್ಲ ಶಿಕ್ಷಕರನ್ನು ನಾನು ಸಮಾನ ಭಾವನೆಯಿಂದ ಕಾಣ್ತಾ ಇದ್ದೆ. ಎಲ್ಲರನ್ನೂ ಪ್ರೀತಿಸುತ್ತಿದ್ದೆ. ಯಾಕೆಂತ ಹೇಳಿದರೆ ಎಲ್ಲರನ್ನೂ ಸಹೋದರಿ ಅಂತ ಭಾವನೆಯಿಂದ ಕಾಣ್ತಾ ಇದ್ದೆ. ಅವರಿಗೆ ನಾನು ಚಿರ ಋಣಿಗಳಾಗಿದ್ದೇನೆ. ಸುನೀತಾ ಬೀನಾ ಟೀಚರ್ ನನ್ನ ಬಗ್ಗೆ ಚೆನ್ನಾಗಿ ಮಾತನಾಡಿದರು ಮತ್ತು ನನ್ನ 2 ಪದ್ಯ ಅವರು ಒಂದೊಂದೇ ವಾಕ್ಯ ಹೇಳಿದರು. ಇಡೀ ಹೇಳಿದರೆ ಒಳ್ಳೆದಿತ್ತು, ಅದು ಅವರಿಗೂ ಬರ್ದಲ್ಲ ನನಗೂ ಬರ್ದಲ್ಲ ಅಂತ ಕಾಣ್ತದೆ. ಏನೇ ಆಗಲಿ ನಿಮ್ಮ ಅನಿಸಿಕೆಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಎಲ್ಲ ಶಿಕ್ಷಕರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರು, ಅಧ್ಯಕ್ಷಿ ಯಾವಾಗಲೂ ಶಿಕ್ಷಕ ರಕ್ಷಕ ಸಂಘದ ಸಭೆ ಕರೆದಾಗ ಅವರನ್ನು ಸ್ವಾಗತಿಸುವುದು ಅಥವಾ ಧನ್ಯವಾದ ಕೊಡೋದು ನನ್ನ ಪಾಲಿನ ಕರ್ತವ್ಯ ಆಗಿತ್ತು. ಅವರೊಟ್ಟಿಗೆ ನಾನು ಹೇಳಿದೆ. ಅವರು ಇವತ್ತು ಧೈರ್ಯವಾಗಿ ನಾನು ಹೇಳ್ತೇನೆ, ಅವರ ಹತ್ರ ನಾನು ವಿನಂತಿಸಿದ್ದೆ. ಅವರು ಪ್ರತಿ ಶಿಕ್ಷಕರು ನಿವೃತ್ತಿಯಾಗುವ ಒಂದು ಕಾಣಿಕೆ ಕೊಡುವಂಥದ್ದಿತ್ತು. ನಾನು ಅವರಲ್ಲಿ ಹೇಳಿದೆ, ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನನಗೆ ಕಾಣಿಕೆ ಕೊಡಬೇಡಿ, ಒಂದು ಗುಲಾಬಿ ತಂದು ಕೊಡಿ ಅಂತ ಹೇಳಿದಿರಿ. ನನ್ನ ಮಾತನ್ನು ನೀವು ಸ್ವೀಕರಿಸಿದ್ದೀರಿ. ಆದ್ದರಿಂದ ಎಲ್ಲ ಶಿಕ್ಷಕ ಸಂಘದ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಚರ್ಚೆ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಿದ್ದಾರೆ. ಚರ್ಚೆ ಪಾಲನಾ ಮಂಡಳಿಗೆ, ಇಡೀ ಪಾಲನಾ ಮಂಡಳಿಗೆ ಉಪಾಧ್ಯಕ್ಷರ ಮುಖಾಂತರ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇಲ್ಲಿ ಸೇವೆ ಮಾಡುವಾಗ ನನಗೆ ಅನೇಕ ರೀತಿಯಲ್ಲಿ ನನಗೆ ಸಹಕರಿಸಿದ್ದೀರಿ. ನಿಮಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕೆಂದು ಹೇಳಿದರೆ ನಾನು ಸಿರಿಲ್ ಸರ್ ಇದ್ದಾರೆ, ಶ್ರೀಮತಿ ಲೀಡಿಯಾ, ಆನಂತರ ಸಿಸ್ಟರ್ ಅನಿತಾ ನತಾಲಿಯರವರು ಇದ್ದಾರೆ. ಯಾವಾಗಲೂ ಅವರು ಬಳಿಗೆ ಹೋದಾಗ ಒಂದು ನಗುಮುಖದ ಸ್ವಾಗತ, ಆನಂತರ ಏನಾದರೂ ಕೇಳಲಿಕ್ಕೆ ಹೋದಾಗ ಕೊಡುವಂಥದ್ದು, ಇದು ವಿನಂತಿ ಮಾಡಿದಾಗ ಏನಾದರೂ ನನಗೆ ಸಹಕಾರ ಮಾಡುವಂಥದ್ದು, ಅವರ ಈ ಉದಾರ ಕೊಡುಗೆಗೆ ನಾನು ನಿಮಗೆ ಸದಾ ಋಣಿಯಾಗಿದ್ದೇನೆ. ಧನ್ಯವಾದಗಳು. ನನ್ನ ಪ್ರೀತಿಯ ಮಕ್ಕಳೇ, ನನ್ನ ಆತ್ಮೀಯ ಮಿತ್ರರಿದ್ದಾರೆ, ಅನೇಕ ಮಂದಿ ಮಿತ್ರರು ಬಂದಿದ್ದಾರೆ. ಇನ್ನೂ ಸ್ವಲ್ಪ ಬರಬೇಕಿತ್ತು, ಬರಲಿಲ್ಲ. ಆದ್ದರಿಂದ ಏನೇ ಆಗಲಿ ಬಂದವರು ನನ್ನವರು ಅಂತ ನಾನು ತಿಳಿದುಕೊಂಡಿರ್ತೇನೆ. ಯಾರೇ ಆಗಲಿ, ನನ್ನ ಕುಟುಂಬಸ್ಥರಾಗಲಿ ನೀವಾಗಲಿ, ಬಂದವರು ನನ್ನವರು, ಬಾರದವರು ನನ್ನವರಲ್ಲ. ಖಂಡಿತವ ಅದು ಕೆಲವೊಂದು ಕಾರಣಗಳಿರ್ಬೋದು. ನೀವು ಬಂದಿದ್ದೀರಾ, ನಿಮ್ಮ ಪ್ರೀತಿಯನ್ನು ನನಗೆ ತೋರಿಸಿದ್ದೀರಾ. ಬೆಳಗಿನಿಂದ ಇಷ್ಟು ಸಮಯ ಒಂದು ಸಭೆಯಲ್ಲಿ ನಿಂತುಕೊಂಡು ನೀವು ಇಷ್ಟು ನಿಲ್ಲುವುದು ನಾನು ಫಸ್ಟ್ ಟೈಮ್ ನೋಡೋದು, ಪ್ರಥಮ ಬಾರಿಗೆ ನೋಡೋದು ನಿಮ್ಮನ್ನು. ನನ್ನ ಮೇಲಿನ ಇಟ್ಟ ಪ್ರೀತಿಗೆ ನಾನು ನಿಮಗೆ ಋಣಿಯಾಗಿದ್ದೇನೆ. ನಿಮಗೆ ಕೃತಜ್ಞತೆಗಳು. ಚರ್ಚ್ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮಾನ್ ಮೌರಿಸ್ ಮುಂತೇರೂರವರು ಇದ್ದಾರೆ ಇಲ್ಲಿ, ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಹೊಸಕುರಳು ಬಳಗ ಇಡೀ ಚಿತ್ರ ಇವತ್ತಿನ ಪ್ರೋಗ್ರಾಮ್ ಇಡೀ ಕ್ಯಾಶಿಡ್ ಆಗ್ತದೆ ಉಂಟು ಕಾಣ್ತದೆ ಅಲ್ಲ, ಅದೊಂದು ಕೊಡಿ ನನಗೆ, ಆಯಿತಾ? ನಿಮಗೆ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಆ್ಯಂಜಲ್ ಸೌಂಡ್ಸ್, ರೋಷನ್ ಡಿಸೋಜಾ ಮತ್ತು ವೇದಿಕೆಯನ್ನು ಅತ್ಯಂತ ಸುಂದರವಾಗಿ ಅಲಂಕರಿಸಿದಂಥ ಸೂಪರ್ ಡೆಕೋರೇಟರ್ಸ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತು ಇವತ್ತು ಊಟ ಇದೆ, ಫ್ರೆಂಡ್ಸ್ ಕ್ಯಾಟ್ರಸ್. ಕೆಲವರಿಗೆ ಸಮಸ್ಯೆ ಬರೋದು, ಫ್ರೆಂಡ್ಸ್ ಕ್ಯಾಟ್ರಸ್ಗೆ ಯಾಕೆ ಊಟ ಕೊಟ್ಟದ್ದು ಅಂತ ಅನೇಕ ಸಮಸ್ಯೆಗಳು ಇರ್ತವೆ. ನನಗೆ ನನ್ನ ಜೀವನದಲ್ಲಿ ಒಂದು ಅಭ್ಯಾಸ ಇದೆ. ಯಾರು ನನಗೆ ಉಪಕಾರ ಮಾಡಿದರೆ, ಯಾರು ನನಗೆ ಸಹಾಯ ಮಾಡಿದರೆ ಅವರಿಗೆ ಅವರ ಋಣವನ್ನು ನಾನು ತೀರಿಸಿಕೊಳ್ಬೇಕು. ನಮ್ಮ ಶಾಲಾ ಮಕ್ಕಳಿಗೆ ಕ್ರೀಡೋತ್ಸವ ಸಮಯದಲ್ಲಿ ಅವರು 500-600 ಮಕ್ಕಳಿಗೆ ಕೇವಲ 10,000 ರೂಪಾಯಿಯಲ್ಲಿ ಊಟ ಕೊಟ್ಟಿದ್ದರು ಅವರು.
ಆ ನೆನಪನ್ನು, ನನ್ನ ಮಾತಿಗೆ ಬೆಲೆ ಕೊಟ್ಟು ಆ ನೆನಪನ್ನು ನಾವು ಇವತ್ತು ಹಿಡಿದಿದ್ದರೆ ನಾನು ಮನುಷ್ಯನೇ ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಆದ್ದರಿಂದ ಅವರಿಗೆ ಕೊಟ್ಟಿದ್ದೇನೆ. ಫ್ರೆಂಡ್ಸ್ ಕ್ಯಾಟರ್ಸ್ ಅವರ ಮಾಲಕರು ಇಲ್ಲಿದ್ದಾರೆ, ಅವರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಕಾನ್ವೆಂಟಿನ ಸಿಸ್ಟರ್ಸ್ನವರಿದ್ದಾರೆ, ಎಲೋಷಸ್ ಬಾಯ್ ಸ್ವಾಮಿನ ಸಿಸ್ಟರ್ಸ್ ಇದ್ದಾರೆ, ಬೆದಲ್ ಕಾನ್ವೆಂಟಿನ ಸಿಸ್ಟರ್ಸ್ನವರಿದ್ದಾರೆ, ಅವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನನ್ನ ಪ್ರೀತಿಯ ಮಕ್ಕಳೇ, ನಿಮಗೋಸ್ಕರ ನಿಮ್ಮ ಹತ್ರ ಒಂದೆರಡು ಮಾತುಗಳನ್ನು ಮಾತನಾಡಬೇಕು. ನಾನು ನನ್ನ ಮಕ್ಕಳೆಂದರೆ ನನಗೆ ತುಂಬ ಇಷ್ಟ. ಅದರಲ್ಲೂ ಕೂಡ ಈ ಸಲದ ಮಕ್ಕಳಲ್ಲಿ ನಾನು ವಿಶೇಷ ಗುಣಗಳನ್ನು ಕಂಡಿದ್ದೇನೆ. ಕಳೆದ ಸಲ ಮಕ್ಕಳು ಇತ್ತು, ಈ ಸಲದ ಮಕ್ಕಳಲ್ಲಿ ಬಂದು ಮಾತನಾಡೋದು, ನಾನು ಒಂದು ಒಂಟಿಯಾಗಿ ರೂಮಲ್ಲಿ ಕುಳಿತುಕೊಳ್ಳುವಾಗ ಬರುವುದು, ಏನಿಲ್ಲದಿದ್ದರೆ ಒಂದು ನೋಟ್ಸ್ ಪುಸ್ತಕ ಹಿಡಿದುಕೊಂಡು ಬರೋದು. ಅದು ಯಾಕೆ ಬರೋದು ಅಂತ ಹೇಳಿದ್ರೆ ನನ್ನ ಹತ್ರ ಮಾತನಾಡೋದಕ್ಕೋಸ್ಕರ. ಲೈಟ್ ಹಾಕಿದ ಪುಸ್ತಕವನ್ನೇ ತಗೊಂಡು ಬರೋದು. ಅದು ಅವರಿಗೆ ಅಷ್ಟು ನನ್ನ ಮೇಲೆ ಪ್ರೀತಿಯ ಮಕ್ಕಳೇ, ನಿಮ್ಮ ಮೇಲೆ ನನಗೆ ಸದಾ ಪ್ರೀತಿ ಇದೆ. ಕೆಲವು ಮಕ್ಕಳು ನನ್ನ ಹತ್ರ ಹೇಳಿದ್ದಾರೆ, ಸರ್ ಬನ್ನಿ ಸರ್ ನಮಗೆ ಪಾಠ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಒಂದು ವಾರದ ನಂತರ ನಾನು ಈ ನಿರ್ಧಾರ ಕೈಗೊಳ್ಳುತ್ತೇನೆ. ಒಂದು HM ಬೇಡಿಕೊಂಡ ಹಾಗೆ ದಿವಸದಲ್ಲಿ ಒಂದು 2 ಅವಧಿ ಆದರೂ ಬಂದು ನನ್ನ ಸೇವೆ ಕೊಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಕೊಡಲಿಕ್ಕೆ ನಾನು ಸದಾ ನಿರಂತರ ಪ್ರಯತ್ನಿಸ್ತೇನೆ. ಮಕ್ಕಳೇ, ನೀವು ಚೆನ್ನಾಗಿ ಕಲಿಯುವುದು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಒಳ್ಳೆಯ ಗುಣಗಳನ್ನು ಕಲಿಯಬೇಕು. ಒಬ್ಬ ಆದರ್ಶ ವಿದ್ಯಾರ್ಥಿಗಳಾಗಬೇಕು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಸದಾ ನಿಮ್ಮ ನೆನಪು ನನ್ನ ಮನಸ್ಸಿನಲ್ಲಿ ಇದೆ ಅಂತ ಹೇಳ್ತಾ, ಮತ್ತು ಇವತ್ತು ಪ್ರಾರ್ಥನೆ ಮಾಡಿದ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಸ್ವಾಗತ ನೃತ್ಯ ಮಾಡಿದಂಥ ವಿದ್ಯಾರ್ಥಿಗಳಿಗೆ, ಕಾರ್ಯನಿರ್ವಹಣೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿದ. ಯಾರಿಗಾದರೂ ನಿವೃತ್ತ ಶಿಕ್ಷಕರು ಬಂದಿದ್ದಾರೆ ಇಲ್ಲಿ ನನ್ನ ಮೇಲೆ ಪ್ರೀತಿಯಿಂದ. ಕೆಲವರು ಶಿಕ್ಷಕರು ಪ್ರೀತಿ ಇತ್ತು ಅವರಿಗೆ, ಯಾಕೆ ಬರಲಿಕ್ಕೆ ಬೇಡ, ಯಾಕೆಂತ ಹೇಳಿದರೆ ಇವತ್ತು ಬಂದರೆ 1.5 CL ಹೋಗ್ತದೆ, 2 ದಿವಸ CL ಹೋಗ್ತದಾ, ಆ ಭಾವನೆಯಿಂದ. ಅಂದರೆ ಅಲ್ಲಿ ಪ್ರೀತಿ ಇದೆ ಅಂತ ಗೊತ್ತಾಗೋದಿಲ್ಲ. ಅಂದರೆ ಮುಖ್ಯವಾಗಿ ನಮಗೆ CL ಮುಖ್ಯ ಅಲ್ಲಿ. ಯಾಕೆಂತ ಹೇಳಿದರೆ ಆ CLನ್ನು ನಾವು ಉಳಿಸಿಕೊಳ್ಬೇಕು ಅಂತ ಭಾವನೆಯಿಂದ ಬಂದಿಲ್ಲ. ಅದು ಬಾರದವರು ನನ್ನವರಲ್ಲ ಅಂತ ಯೋಚಿಸ್ತಾ, ಕೊನೆಯದಾಗಿ ಎಲ್ಲರಿಗೂ ಮಗದೊಮ್ಮೆ ನನ್ನ ಪ್ರಪ್ರಥಮ ಸಂಚಾಲಕರಿಗೆ ಕೈ ಜೋಡಿಸಿ ನಿಮಗೆ ಉಪಕಾರ ಸ್ಮರಣೆ ಮಾಡ್ತಾ ಇದ್ದೇನೆ. ನನ್ನ ಈಗಿನ ಸಂಚಾಲಕರಿಗೆ ಕೈ ಜೋಡಿಸಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಮುಂದೆ ಏನು ಅಂತ ಕೇಳಿದರು, ಅನೇಕ ಮಂದಿ ನನ್ನ ಹತ್ರ ಕೇಳ್ತಾ ಇದ್ದಾರೆ, ಜಾಸ್ಲಿನ್ ಇನ್ನೇನು ಮಾಡ್ತೀರಂತ. ನಾನು ಸಂಚಾಲಕರ ಹತ್ರ ಹೇಳಿದ್ದೇನೆ, ಪ್ರತಿ ದಿವಸ ಪೂಜೆಗೆ ಬರಬೇಕಂತ ನಿರ್ಧಾರ ಮಾಡಿದ್ದೇನೆ ನಾನು ಸೋಮವಾರದಿಂದ. ನಾಳೆ ಹೇಗೂ ಬರ್ತೇನೆ. ಅನಂತರ ಧರ್ಮ ಕೇಂದ್ರದಲ್ಲಿ ಏನಾದರೂ ನನಗೆ ಕೆಲಸ ಇದ್ದರೆ ಏನಾದರೂ ಕೊಟ್ಟರೆ ನಾನು ಮಾಡಿಕೊಳ್ತೇನೆ. ನನಗೆ ಆಲ್ತಾರ್ ಬಾಯ್ ಆಗಬೇಕಂತ ಆಸೆ ಇತ್ತು, ಆದರೆ ಈಗ ಅವಕಾಶ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ. ನಾನು ದೊಡ್ಡವನಾಗಿದ್ದೇನೆ. ಆದ್ದರಿಂದ ಧರ್ಮ ಕೇಂದ್ರದಲ್ಲಿ ಏನು ನನ್ನ ಹತ್ರ ಸೇವೆ ನೀವು ನಿರೀಕ್ಷೆ ಮಾಡ್ತೀರಾ, ನನಗೆ ಫೋನ್ ಮಾಡಿ ಹೇಳಿ, ಆಗಲೇ ಬರ್ತೇನೆ ನಾನು, ಖಂಡಿತ ನನ್ನಿಂದ ಸೇವೆ. ಮತ್ತೇನು ಅಂತ ಕೇಳಿದಾಗ ಬೆಳಗ್ಗೆ ಇವತ್ತು ನನ್ನ ಧರ್ಮಪತ್ನಿ ಬರಲಿಲ್ಲ, ಅವರ ಆರೋಗ್ಯ ಚೆನ್ನಾಗಿಲ್ಲ. ಆದ್ದರಿಂದ ಪ್ರತಿ ದಿವಸ ಬೆಳಗ್ಗೆ ಅವರನ್ನು ತೊಕ್ಕೋಟಿ ತನಕ ಬೀಳೋದು, ಮತ್ತು ನಾನು ಉದಯವಾಣಿ ಪೇಪರನ್ನು ಹಿಡಿದುಕೊಂಡು ಮನೆಗೆ ಹೋಗೋದು, ಅದನ್ನು 1 ಗಂಟೆ ಓದಿ ಮತ್ತೆ ಮುಂದಿನ ಚಟುವಟಿಕೆಯನ್ನು ಪ್ರಾರಂಭಿಸಬೇಕಂತ ಇದ್ದೇನೆ. ನನ್ನ ಮೇಲಿನ ಪ್ರೀತಿಯಲ್ಲಿ ನನ್ನ ಕುಟುಂಬಸ್ಥರು ಬಂದಿದ್ದಾರೆ. ನಿಮಗೂ ನನ್ನ 2 ಮಕ್ಕಳು ನನಗೋಸ್ಕರ ನನ್ನ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಯಾರಿಗಾದರೂ ಬಿಟ್ಟು ಹೋಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಜೈ ಹಿಂದ್. ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆಗೆ ಜಯವಾಗಲಿ. ಅವರಿಗೆ 60 ವರ್ಷ ಆಗಿದೆ ಅಂತ ಯಾರು ಸಹ ಹೇಳಲಿಕ್ಕಿಲ್ಲ. ಅವರು ಮಾತಾಡೋ ವೈಖರಿ, ಅವರು ನಡೆದಾಡುವ ರೀತಿ, ಅವರು ಮಾಡುವ ಕೆಲಸ, ಅವರ ದೃಷ್ಟಿಕೋನ ಅಷ್ಟು ನಿಖರವಾಗಿದೆ ಅಂದರೆ ಅವರಿಗೆ 40-25 ವರ್ಷ ಆ ಥರ ಕಾಣ್ತಾ ಇದ್ದಾರೆ. ಅವರು ಆ ಥರ ಮಾತಾಡಿದ್ದಾರೆ. ಇವರು ಏನಿದ್ದರೂ ಇವತ್ತು ಅವರು ಹೊಸ ಜೀವನ ಆರಂಭಿಸಿದ್ದಾರೆ. ಶಿಕ್ಷಕ ವೃತ್ತಿಗೆ ಅವರು ನಿವೃತ್ತರಾಗಿದ್ದಾರೆ. ಅದು ಅವರ ಜೀವನಕ್ಕೆ ಅವರು ನಿವೃತ್ತರಾಗಲಿಲ್ಲ. ಇವತ್ತಿನಿಂದ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಹೊಸ ಜೀವನ ಆರಂಭಿಸುವಾಗ ಜಾಸ್ಲಿನ್ ಮಾಸ್ಟರ್, ನಿಮಗೆ ಈ ಹೊಸ ಜೀವನಕ್ಕೆ ನಾನು ಶುಭಾಶಯ ಹೇಳ್ತೇನೆ. ಹಾಗೂ ಕನ್ನಡ ಬರುವುದಿಲ್ಲ ಮಾತ್ರ ಸರಿಯಾಗಿ. ಮುಂದಿನ ನಿಮ್ಮ ಯೋಜನೆಗಳಿಗೆ ನಾನು ಯಶಸ್ವಿ ಕೋರುತ್ತೇನೆ. ಜಾಸ್ಲಿನ್ ಮಾಸ್ಟರ್ ಹೇಳುವಾಗ ಅವ್ರಿಗೆ ಹೇಳಬೇಕು, ಅಂದರೆ ಅವರಿಗೆ ಒಂದು ನಿಯತ್ತುಂಟು. ಎಂಥ ನೀವು ಅವ್ರಿಗೆ ಕೆಲಸ ಕೊಡಿ, ಅದು ಅಚ್ಚುಕಟ್ಟಾಗಿ ಮಾಡ್ತಾರೆ. ಹೇಗೆ ಆರಂಭ ಮಾಡಬೇಕು, ಹೇಗೆ ಕೊನೆಗೊಳಿಸಬೇಕೆಂದು ಅವರ ಹತ್ರ ತಲೆಯಲ್ಲಿ ಅದು ಮೂಡಿಯಾಗ್ತದೆ. ಎಂಥ ಒಂದು ಸಣ್ಣ ಕಾರ್ಯಕ್ರಮ ಇರಲಿ, ದೊಡ್ಡ ಕಾರ್ಯಕ್ರಮ ಇರಲಿ, ಅದು ಅವರು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ಯಾಕೆಂದರೆ ನಾನು ಅವರಿಗೆ ತುಂಬ ವರ್ಷದಿಂದ ನೋಡ್ತಿದ್ದೇನೆ. ಹಲವಾರು ವರ್ಷ ನನಗೆ ಆತ್ಮೀಯರಾಗಿದ್ದರು. ಆದರೆ ಕಳೆದ 3 ವರ್ಷದಿಂದ ನನ್ನ ಹತ್ತಿರ ಬಾಂಧವ ಇಟ್ಟಿದ್ದಾರೆ. ಯಾಕೆಂದರೆ ಕಳೆದ 3 ವರ್ಷಗಳು ನಾನು ಪಾಲನಾ ಸಮಿತಿಯ
ಉಪಾಧ್ಯಕ್ಷನಾಗಿದ್ದೇನೆ. ಈ ಸಮಯದಲ್ಲಿ ಆದ ಕೆಲವು ಕಾರ್ಯಕ್ರಮಗಳಲ್ಲಿ ಅವರು ನಮಗೆ ಕೊಟ್ಟ ಸಹಕಾರ ಬಹಳ ಅತ್ಯುತ್ತಮ. ಈ ಕತ್ತಲು ಸಭಾ ಆಗಿರಲಿ, ಇನ್ನಿತರ ಸಂಘಟನೆ ಆದರ್ಶ ಪೆಮ್ಮನವರು ಸಮಾಜ ಸಂಘ, ಇದರಲ್ಲಿ ಅವರು ಹಲವಾರು ಸೇವೆ ನೀಡಿದ್ದಾರೆ. ಅಲ್ಲಿ ಅವರು ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಇಗರ್ಜಿಯ ಶತಮಾನ ಸಂದರ್ಭದಲ್ಲಿ ಅವರು ನೀಡಿದ ಸೇವೆ ನಿಜವಾಗಿ ಅದ್ಭುತ. ಶತಮಾನ ಸಮಿತಿಯ ಕಾರ್ಯದರ್ಶಿಯಾಗಿ ಅವರು ಮಾರ್ಗದರ್ಶನ ನೀಡಿ ಹೇಗೆ ಅವರು ಪ್ರತಿಯೊಂದು ಕಾರ್ಯಕ್ರಮ ತಿಂಗಳಿದ್ದ ಕಾರ್ಯಕ್ರಮ ಹೇಗೆ ಅವರು ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಅಂದರೆ ನಮಗೆ ಅಚ್ಚರಿ ಆಗ್ತದೆ. ಯಾಕಂದರೆ ಅವರ ನಿರ್ದೇಶನ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಆದುದರಿಂದ ಜೋಶಿ ಮಾಸ್ಟರ್ ನಿಮಗೆ ನಮ್ಮ ಚರ್ಚಿನ ಪರವಾಗಿ ನಮ್ಮ ಸಮಾಜ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ಕಳೆದ ವರ್ಷ 3 ವರ್ಷ ಮುಂಚೆ ನಾನು ಉಪಾಧ್ಯಕ್ಷ ಆಗುವಾಗ ನನಗೆ ಸರ್ವ ರೀತಿಯಲ್ಲಿ ಅವರು ಮಾರ್ಗದರ್ಶನ ನೀಡಿದ್ದಾರೆ. ಯಾವ ಥರ ನೀವು ಉಪಾಧ್ಯಕ್ಷ ಆಗಿದ್ದರೆ ಎಂತೆಲ್ಲ ಮಾಡಬೇಕು, ಅವರ ಪ್ರತಿಯೊಂದು ಮಾರ್ಗದರ್ಶನ ನನಗೆ ನನ್ನ ಜೀವನದಲ್ಲಿ ನಿಜವಾಗಿಯೂ ಉಪಕಾರ ಆಗಿದೆ. ಯಶಸ್ವಿಯಾಗಿ 3 ವರ್ಷ ಆಗ್ತದೆ. ಅದರಲ್ಲಿ ಮಹತ್ವದ ಪಾತ್ರ ವಹಿಸಿದರು ನಮ್ಮ ಜೋಶಿ ಮಾಸ್ಟರು. ಈಗ ಡಿಸೆಂಬರಲ್ಲಿ ನಾನು ಉಪಾಧ್ಯಕ್ಷನಾಗಿ ನನ್ನ ಅವಧಿಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವರ್ಷ ನಾನು ಆಗೋದಿಲ್ಲ, ಅದು ನಿಖರವಾಗಿ ಗೊತ್ತುಂಟು. ಆದ್ದರಿಂದ ನನ್ನ ಈ ಸ್ಥಾನವನ್ನು ಉಪಾಧ್ಯಕ್ಷರಾಗಿ ಜೋಶಿ ಮಾಸ್ಟರೇ ವಹಿಸಬೇಕಾಗಿ ನನ್ನ ಒಂದು ಆಶೆ. ಅದು ನಮ್ಮ ಪಾಲನಾ ಸಮಿತಿಯವರು ಅದನ್ನು ಪೂರಕಗೊಳಿಸ್ತಾರಂತ ನಾನು ನಂಬುತ್ತಾ ಇದ್ದೇನೆ. ನಿಮಗೆ ನಾನು ಯಶಸ್ವಿ ಕೊಡ್ತೇನೆ. ಹಾಗೆ ಇವತ್ತು ನಿವೃತ್ತರಾಗುವಾಗ ನಿಮ್ಮ ಮುಂದಿನ ಜೀವನ ಯಶಸ್ವಿಯಾಗಲಿ, ನಿಮ್ಮ ಆರೋಗ್ಯ ಒಳ್ಳೆಯದಾಗಲಿ, ನೀವು ನಮ್ಮ ಸಮಾಜಕ್ಕೆ ಕೊಟ್ಟ ಸೇವೆ ಇನ್ನೂ ಸಹ ಮುಂದುವರಿಸಬೇಕಾಗಿ ನಾವು ಕೇಳ್ತಾ ಇದ್ದೇನೆ. ನೀವು ಹೇಗೆ ನಿಮ್ಮ ವಾರ್ಡಿ ಕೊಡ್ತೀರಿ, ನಮ್ಮ ಸಮಾಜ ಕೊಡ್ತೀರಿ. ನಮ್ಮ ಸಮಾಜ ಅಂದರೆ ಅವರು ಸದ್ಭಾವನಾ ವೇದಿಕೆ ಅಂತ ಒಂದಿದೆ, ಅದರಲ್ಲಿ ನಮ್ಮ 3 ಧರ್ಮದ ನಾಯಕರುಗಳಿದ್ದಾರೆ. ಅದರಲ್ಲಿ ನಾನು ಜೋಶಿ ಮಾಸ್ಟರ್ ಆಲ್ಫ್ರೆಡಿ ಸಹ ಇದ್ದೇವೆ. ಅಲ್ಲಿ ಬಂದು ಅವರು ಕೊಡೋ ಸೇವೆ, ಅವರು ಕೊಡೋ ಕೆಲವು ಸಲಹೆಗಳು ಎಲ್ಲರಿಗೆ ಉತ್ತಮವಾಗಿ ಕಾಣ್ತದೆ. ಹಾಗೆ ಇನ್ನು ಮುಂದೆಯೂ ನಮ್ಮ ಸಮಾಜಕ್ಕೆ ನಿಮ್ಮ ಉತ್ತಮ ಸಲಹೆ, ನಿಮ್ಮ ಸಮಾಜ ಸೇವೆ ನಮಗೆ ದೊರೆಯಲಿ. ನಿಮಗೆ ಭಗವಂತನು ಆಯುರಾಗ್ಯ ಆಶೀರ್ವಾದ ಆಯುಷ್ಯ ನೀಡಿ ನಮಗೆ ನಿಮ್ಮ ಮುಂದೆ ಸಹ ನಿಮ್ಮ ಸೇವೆ ನೀಡಲಿ ಎಂದು ನಾನು ಆಶಿಸ್ತೇನೆ. ನಿಮಗೆ ವಂದನೆಗಳು. ನಮ್ಮೆಲ್ಲರ ಪರವಾಗಿ, ನಮ್ಮ ಚರ್ಚಿನ ಪರವಾಗಿ, ನಮ್ಮ ಸಮಾಜದ ಪರವಾಗಿ ನಿಮಗೆ ನಾನು ಹೂಗುಚ್ಛ ನೀಡಿ ನಿಮ್ಮ ನಿವೃತ್ತಿ ಜೀವನಕ್ಕೆ ನಾನು ಯಶಸ್ವಿ ಕೋರುತ್ತೇನೆ. ಸೇವೆ ಮಾಡಿದಂಥ ಈ ಸಂಸ್ಥೆಗೆ ಒಂದು ಕಿರಿ ಕಾಣಿಕೆಯನ್ನು ಕೊಡಬೇಕಂತ ನಿರ್ಧಾರ ಮಾಡಿದ್ದೇನೆ. ಅದು ತಗೊಂಡು ಬಂದಿದ್ದೇನೆ. ಸಂಚಾಲಕರು ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಧನ್ಯವಾದಗಳು ಸರ್ ನಿಮಗೆ. ಸಂಘದ ಆಲದಿಂದ ಮೂಡಿ ಬರಬೇಕು. ಆಡುವ ಮಾತು ಕೇವಲ ಜನರ ಮೆಚ್ಚುಗೆಗೆ ಮಾತ್ರವಲ್ಲ, ಭಗವಂತನ ಮೆಚ್ಚುಗೆಯಾಗಬೇಕು. ಆ ಮಾತಿನ ಇತಿಮಿತಿಯನ್ನು ನಮಗೆ ತಿಳಿಸಿದವರು ನಮ್ಮ ಪೂಜಾ ಸಂಚಾಲಕರು. ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳಿಂದ ನಮ್ಮನ್ನು ಆಶೀರ್ವಚನ ನೀಡಬೇಕಾಗಿ ವಿನಂತಿ ಮಾಡುವ ಮೊದಲು ನಮ್ಮ ಇಲ್ಲಿಯ ಸಂಚಾಲಕರಾಗಿದ್ದ ಪೂಜ್ಯ ಹೆರಾಲ್ಡ್ರವರು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ನಾನು ಮುಖ್ಯವಾಗಿ ಇವತ್ತು ನಿವೃತ್ತರಾಗಿರುವ ಜೋಶಿ ಮಾಸ್ಟರ್ರವರೇ, ಪ್ರಿಯ ಸಭಿಕರೇ, 1978ರಲ್ಲಿ ನಾನು ಇಲ್ಲಿ ಇಗರ್ಜಿಗೆ ಗುರುಗಳಾಗಿ ಬಂದಿದ್ದೆ. ಆ ಸಮಯದಲ್ಲಿ ಇಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಬೇಕಾದಷ್ಟು ಸ್ಥಳಾವಕಾಶ ಇಲ್ಲದ ಕಾರಣ ನಮಗೆ ಬೇಕಾದಷ್ಟು ಅಧ್ಯಾಪಕ ವೃಂದ ಸಿಗಲಿಲ್ಲ. ತರುವಾಯ ಹಲವಾರು ಪ್ರಯತ್ನದಿಂದ ನಾವು ವಿದ್ಯಾಸಂಸ್ಥೆಗೆ ಬೇಕಾದಂತಹ ಸ್ಥಳಾವಕಾಶವನ್ನು ಮಾಡಿದ ಮೇಲೆ ಈ ಶಾಲೆಯಲ್ಲಿ 29 ಅಧ್ಯಾಪಕರನ್ನು ನಾವು ಹೊಂದಿದ್ದೆವು. ಅದೇ ಥರದಲ್ಲಿ ಆದಮ್ ಕುದ್ರು ಶಾಲೆಯಲ್ಲಿ 3 ಮಂದಿ ಅಧ್ಯಾಪಕರಿದ್ದ ಆ ಶಾಲೆಯಲ್ಲಿ ಆ ಸಮಯದಲ್ಲಿ 7 ಕ್ಲಾಸುಗಳಿಗೆ 7 ಅಧ್ಯಾಪಕರನ್ನು ನಾವು ಹೊಂದಿದ್ದೆವು. ಹಾಗಿರುವಾಗ ಹಲವಾರು
ಕೆಲಸಗಳು ನಮಗೆ ಹುಡುಕಿಕೊಂಡು ಬಂದವು ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಜಾಸ್ತಿ ಮಾಸ್ಟರನ್ನು ನಾವು ಅದಮ್ಕುದ್ರು ಶಾಲೆಗೆ ನೇಮಿಸಿದ್ದು. ಅವರು ಮಾಡಿದ ಸೇವೆಯನ್ನು ನೀವು ಶ್ಲಾಘಿಸಿದ್ದೀರಿ, ಅವರು ಕೊಟ್ಟ ಸೇವೆಯನ್ನು ನೀವು ಹೊಗಳಿದ್ದೀರಿ. ಅವರು ನಿಸ್ವಾರ್ಥ ಸೇವೆಯನ್ನು ಮಾಡಿ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆಂದು ಕಂಡು ನನಗೆ ಅತೀವ ಸಂತೋಷವಾಗ್ತಿದೆ. ಯಾಕಂತ ಹೇಳಿದರೆ ನಾವು ಶಾಲೆಗಳನ್ನು ಇಡುವುದು ಅಧ್ಯಾಪಕರಿಗೆ ಕೆಲಸ ಕೊಡಲಿಕ್ಕೆ ಅಲ್ಲ, ವಿದ್ಯಾರ್ಥಿಗಳ ಜೀವನ ಒಳ್ಳೆಯದಾಗಬೇಕು ಎಂಬ ಆ ದೃಷ್ಟಿಯಿಂದ. ವಿದ್ಯಾರ್ಥಿಗಳ ಜೀವನ ವೃತ್ತಿ ಉತ್ತಮವಾಗಬೇಕಾದ್ರೆ ಅಧ್ಯಾಪಕರು ನಿಸ್ವಾರ್ಥ ಸೇವೆಯನ್ನು ತಮ್ಮಿಂದ ಸಾಧ್ಯವಾದ ಮಟ್ಟಿಗೆ ಉತ್ತಮ ರೀತಿಯಲ್ಲಿ ಆ ಸೇವೆಯನ್ನು ಸಲ್ಲಿಸಬೇಕು. ಆ ಸಂದರ್ಭದಲ್ಲಿ ನಾವು ಯೋಗ್ಯ ಮನುಷ್ಯರನ್ನು ಹುಡುಕಿ ಅವರಿಗೆ ಈ ಕೆಲಸವನ್ನು ಕೊಡುವಾಗ ಅವರಿಂದ ಉತ್ತಮ ಸೇವೆ ಸಿಕ್ಕಿದೆ ಎಂಬುದನ್ನು ಕೇಳುವಾಗ ನಮಗೂ ಒಂದು ಥರದ ತೃಪ್ತಿ, ಸಂತೋಷ. ಆ ಸಂತೋಷದಿಂದ ಇವತ್ತು ಈ ಶಾಲೆಗೆ ನಮ್ಮ ಅಧೀನದಲ್ಲಿರುವ 3 ಶಾಲೆಗಳಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಅವರ ಅಧೀನದಲ್ಲಿ ಬಂದ ಎಲ್ಲ ವಿದ್ಯಾರ್ಥಿಗಳ ಏಳಿಗೆಗೋಸ್ಕರ ಅಹೋರಾತ್ರಿ ಎಂಬಂತೆ ದುಡಿದಂತಹ ನಮ್ಮ ಈ ಮಾಸ್ಟ್ರ ಅವರು ನಿವೃತ್ತಿಯಾಗುವ ಈ ಸಂದರ್ಭದಲ್ಲಿ ಈ ತನಕ ಅವರು ಕೊಟ್ಟ ಸೇವೆಯ ಮೂಲಕ, ಅವರು ಗಳಿಸಿದಂತಹ ಪ್ರೀತಿ ವಿಶ್ವಾಸದ ಮೂಲಕ ಮುಂದಿನ ಜೀವನವನ್ನು ಸುಗಮಯವಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲು ಪರಮಾತ್ಮನು ಅವರಿಗೆ ಅನುಗ್ರಹಿಸಲಿ ಎಂದು ನನ್ನ ಹಾರೈಕೆಯಾಗಿದೆ. ಅವರು ಜನರಿಗೆ ಕೊಟ್ಟ ಪ್ರೀತಿ, ಅವರು ತೋರಿಸಿದ ಕರ್ತವ್ಯ ನಿಷ್ಠತೆ, ಇದರ ಮೂಲಕ ಮುಂದಿನ ಜೀವನದಲ್ಲಿಯೂ ಅವರಿಗೆ ತೃಪ್ತಿ ಸಂತೋಷವನ್ನು ಖಂಡಿತ ದೇವರು ಪರಮಾತ್ಮನು ಕೊಡುವರು. ಮುಂದಿನ ಜೀವನವು ಅವರದು ಸುಗಮಯವಾಗುವುದು ಎಂಬ ಭಾವನೆಯಿಂದ ಅವರಿಗೆ ಈ ಮುಂದಿನ ಜೀವನದಲ್ಲಿ ದೇವರ ಆಶೀರ್ವಾದಗಳನ್ನು ಕೋರಿ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಕೇವಲ ವಂದನಾರ್ಪಣಾ ಕಾರ್ಯಕ್ರಮ ಮಾತ್ರ ಇದೆ. ನಿಮ್ಮಲ್ಲೊಂದು ಪ್ರಶ್ನೆ ಇದೆ, ಇವತ್ತು ಏನು ಕಾರ್ಯಕ್ರಮ? ಜಾಸ್ಲಿನ್ ಸರ್ಗೇನು ವಿದಾಯಕೂಟ. ಸರಿ, ನಾಳೆಯಿಂದ ಬರ್ತಾರ ಅವರು? ಬರ್ಬೇಕಾ ಅವರು? ಗಟ್ಟಿಯಾಗಿ ಬರಬೇಕು ಸರ್ ಅಂತ ಹೇಳ್ತೀರಾ? ಬರ್ತೀರಲ್ಲ ಸರ್? ಓಕೆ. ನಮ್ಮ ಜಾಸ್ಲಿನ್ ಸರ್ ಅವರು ಸುಮಾರು 37 ವರ್ಷಗಳ ಕಾಲ ನಮ್ಮ ಕಥೋಲಿಕ್ ಬೋರ್ಡ್ ವಿದ್ಯಾಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲೂ ಜಾಸ್ತಿಯಾಗಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಗಟ್ಟಿಯಾಗಿ ಒಮ್ಮೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತೀರಾ? ಒನ್ಸ್ ಅಗೇನ್ 1 2 3 ಗೋ. ಅವರು ಕೊಟ್ಟ ಸೇವೆಗೆ ಒಮ್ಮೆ ಕೈ ಚಪ್ಪಾಳೆ ಕೊಡ್ತೀರಾ ಗಟ್ಟಿಯಾಗಿ? ವೆರಿ ಗುಡ್. ಇಷ್ಟೆಲ್ಲ ಕಾರ್ಯಕ್ರಮ ಮುಗೀತಲ್ಲ, ನಿಮಗೆ ಏನು ಬೇಕು ಇವತ್ತು? ಮಕ್ಕಳೇ, ಅವರಿಗೆ ವಿದಾಯಕೂಟ ಆಶೀರ್ವಾದ ಬೇಕಂತ ಕೇಳಬೇಕಲ್ವಾ? ಆಶೀರ್ವಾದ ಬೇಕಾ? ಐಸ್ ಕ್ರೀಮ್ ಬೇಕಾ? ಮಾಸ್ಟ್ರೇ, ಮಕ್ಕಳಿಗೆ ಆಶೀರ್ವಾದ ಒಂದು, ಮತ್ತೆ ಎರಡೆರಡು ಐಸ್ ಕ್ರೀಮ್ ಕೊಡಬೇಕು ನೀವು. ಒಂದು ಆಶೀರ್ವಾದ, ಒಂದು ಐಸ್ ಕ್ರೀಮ್ ಸಾಕಾ? ಓಕೆ, ಒಂದು ಐಸ್ ಕ್ರೀಮ್, ಒಂದು ಆಶೀರ್ವಾದ. ಪಾಯಸ? ನಿನ್ನೆ ಸಿಗ್ಲಿಲ್ವಾ ಪಾಯಸ? ಮತ್ತೆ ಇವತ್ತು ಪುನಃ ಬೇಕಾ? ನಾಳೆ ನಾಳೆ ಬೇಕಾ? ನಾಳೆ ರಜೆ ಅಲ್ವಾ? ಗಣೇಶ ಚತುರ್ಥಿಗೆ? ಓಕೆ, ಖಂಡಿತ ಇವತ್ತು ಐಸ್ ಕ್ರೀಮ್ ಖಂಡಿತವಾಗಿ ಸಿಗುತ್ತದೆ. ಮನೆಗೆ ಹೋದಾಗ ಭಗವಂತನಲ್ಲಿ ಸರ್ಗೋಸ್ಕರ ಪ್ರಾರ್ಥಿಸಿ ಆಯುರ ಆರೋಗ್ಯವನ್ನು ಅವರಿಗೆ ದಯಪಾಲಿಸಲೆಂದು ನಾವು ಬೇಡೋಣ. ಮಕ್ಕಳೇ, ನಿಮಗೆ ಸಂದೇಶವಾಗಿ ಒಂದು ಚಿಕ್ಕ ಕಥೆಯನ್ನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಚೀನಾ ದೇಶದಲ್ಲಿ ಮಾಸೋ ಬ್ಯಾಂಬೋ ಎಂದ ಒಂದು ಬಿದಿರು ಇದೆ. ಅದರ ವಿಶೇಷತೆ ಏನಂದರೆ, ಅದು ಇಷ್ಟು ದೊಡ್ಡದಿರುವಾಗ ನೆಲದಲ್ಲಿ ಕೂತರೆ ಸುಮಾರೊಂದು 5 ವರ್ಷಗಳ ಕಾಲ ಅದು ಬೆಳೆಯುವುದಿಲ್ಲ. 5 ವರ್ಷಗಳ ನಂತರ ಒಮ್ಮಿಂದೊಮ್ಮೆ ಸುಮಾರೊಂದು 90 ಅಡಿಗೆ ಅದು ಬೆಳೆದು ಬಿಡ್ತದೆ. ಕಾರಣ ಇಷ್ಟೇ, ಆ 5 ವರ್ಷಗಳಲ್ಲಿ ಅದಕ್ಕೆ ಹಾಕಿದ ನೀರೇನಿದೆ, ಅದಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಏನೆಲ್ಲ ಹಾಕಿದೆ ಅದನ್ನೆಲ್ಲ ಹೀರಿಕೊಂಡು 5 ವರ್ಷಗಳ ನಂತರ ಒಮ್ಮಿಂದೊಮ್ಮೆಗೆ ಬೆಳೆದು ಬಿಡ್ತದೆ.
ನಮ್ಮ ಶಾಲೆ ಕೂಡ ಅದೇ ರೀತಿ. ಈ ಶಾಲೆಯಲ್ಲಿ 5 ವರ್ಷ 6 ವರ್ಷ 7 ವರ್ಷ ಕಲಿತ ನಂತರ ನಮ್ಮ ಜೀವನಕ್ಕೆ ಏನೆಲ್ಲ ಬೇಕು ಅದಕ್ಕೆ ಬೇಕಾದ ಪೋಷಕಾಂಶಗಳು ಇಲ್ಲಿ ಸಿಕ್ಕಿದ ನಂತರ ಒಮ್ಮಿಂದೊಮ್ಮೆಗೆ ನಾವು ಬೆಳೆದು ಬಿಡ್ತೇವೆ. ಆ ತಳಹದಿ, ಆ ಬುನಾದಿ, ಆ ನಮ್ಮ ಜೀವನದ ಬೇರಿಗೆ ಏನೆಲ್ಲ ಬೇಕಾ ಅದನ್ನೆಲ್ಲ ಕೊಡುವವರು ಈ ಅಧ್ಯಾಪಕ ವೃಂದದವರು, ಇಲ್ಲಿರುವವರು ನಮ್ಮ ಸೇವೆ ಮಾಡ್ತಾರೆ. ಅಂತಹದರಲ್ಲಿ ಜಾಸ್ಲಿನ್ ಸರ್ ಅವರು ಈ ಶಾಲೆಯಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸಿದ್ದಾರೆ. ನಮಗೊಂದು ಭದ್ರವಾದ ಬುನಾದಿಯನ್ನು ಹಾಕಿಕೊಂಡಿದ್ದಾರೆ. ಆ ಭಗವಂತ ಈ ಶಾಲೆಯಲ್ಲಿ, ಸಮೂಹ ಸಂಸ್ಥೆಗಳಲ್ಲಿ, ನಮ್ಮ ಚರ್ಚ್ನಲ್ಲಿ ಸಲ್ಲಿಸಿದ ಸೇವೆಗೋಸ್ಕರ ಭಗವಂತ ಅವರನ್ನು ಆಶೀರ್ವದಿಸಲಿ, ಅವರಿಗೂ ಅವರ ಕುಟುಂಬಕ್ಕೆ ಆಯುರಾರೋಗ್ಯವನ್ನು ನೀಡಲೆಂದು ನಿಮ್ಮ ಪರವಾಗಿ ಆ ಭಗವಂತನಲ್ಲಿ ಬೇಡುತ್ತೇನೆ. ಮಕ್ಕಳೇ, ಆಲ್ ದ ಬೆಸ್ಟ್ ನಿಮಗೆ. ಜಾಸ್ಲಿನ್ ಸರ್, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಮ್ಯಾಲ್ವಿನ್ ಸಿ ಡಿ ಸೋಜಾ, ಕಾರ್ಯದರ್ಶಿ ಶ್ರೀ ರೊನಾಲ್ಡ್ ಫೆರ್ನಾಂಡಿಸ್, ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಮೌರಿಸ್ ಮೊಂತೇರೋ, ಇವರೆಲ್ಲರಿಗೂ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ರೂವಾರಿಯಾಗಿರುವ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯಿನಿ, ಶಾಲಾ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ಕಾರ್ಯಕ್ರಮಗಳನ್ನು ಚಿತ್ರೀಕರಿಸಿ ಮನೆ ಮನೆಗೆ ತಲುಪುವಂತೆ ಮಾಡುವ ಹೊಸ ಕುರಲ್ ಚಾನಲ್ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಸ್ಟೇಜನ್ನು ಅಲಂಕರಿಸಿದ ಸೂಪರ್ ಡೆಕೋರೇಟರ್ ಮಾಲಕರಿಗೂ ಧನ್ಯವಾದಗಳು. ಜಾಸ್ಲಿನ್ ಸರ್ ಅವರು ಅತಿಥಿ ಗಣ್ಯರಿಗೆ, ಎಲ್ಲ ಅತಿಥಿವರಿಯರಿಗೆ ಒಂದು ಭೋಜನ ಕೂಟವನ್ನು ಏರ್ಪಡಿಸಿದ್ದಾರೆ. ಅದರ ಮೇಲೆ ಈಗ ನಮ್ಮ ಸಂಚಾಲಕರು ದಯಾಳು ದೇವನೇ, ಜಾಸ್ಲಿನ್ ಸರನ್ನು ನಮ್ಮ ಈ ಹೋಲಿ ಏಂಜಲ್ಸ್ ಶಾಲೆಯಲ್ಲಿ ಶಿಕ್ಷಕರನ್ನಾಗಿ ನೀಡಿದ್ದಕ್ಕೋಸ್ಕರ ನಾವು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಇಂದಿನ ಈ ವಿದಾಯ ಕೂಟದಲ್ಲಿ ನಾವು ಪಾಲ್ಗೊಳ್ಳುತ್ತಿರುವಾಗ ಪ್ರೀತಿಯ ಸಂಕೇತವಾಗಿ ಭೋಜನವನ್ನು ಸ್ವೀಕರಿಸೋರಿದ್ದೇವೆ. ಈ ಭೋಜನವನ್ನು ಸ್ವೀಕರಿಸ ನಮ್ಮೆಲ್ಲರ ಮೇಲೆ ನಿನ್ನ ಆಶೀರ್ವಾದವಿರಲಿ. ವಿಶೇಷವಾಗಿ ನಿನ್ನ ಆಶೀರ್ವಾದವನ್ನು ಈ ಹೋಲಿ ಏಂಜಲ್ಸ್ ಶಾಲಾ ಮೇಲೂ ನಮ್ಮ ಸಮೂಹ ಸಂಸ್ಥೆಗಳ ಮೇಲೂ ನಾವು ಕೋರುತ್ತೇವೆ. ಇಲ್ಲಿ ಕಲಿಯುವ ಮಕ್ಕಳಿಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು, ಅವರ ಪೋಷಕರಿಗೆ ಬೇಕಾದ ಆಶೀರ್ವಾದಗಳನ್ನು, ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಿರುವ ಎಲ್ಲರ ಮೇಲೂ ನಿನ್ನ ಆಶೀರ್ವಾದಗಳಿರಲಿ. ಸತ್ಯದ ದಾರಿಯಲ್ಲಿ ಮುನ್ನಡೆಯಲು, ನಿನ್ನ ಅಪ್ಪನೆಯಂತೆ ಮುಂದಕ್ಕೆ ಸಾಗಲು ಬೇಕಾದುದೆಲ್ಲವನ್ನು ನಮಗೆ ನೀನು ಅನುಗ್ರಹಿಸು. ಅದೇ ರೀತಿ ನಾವು ಸೇವಿಸುವ ಈ ಭೋಜನದ ಮೇಲೂ, ಈ ಔತಣ ಕೂಟದ ಮೇಲೂ ನಿನ್ನ ಆಶೀರ್ವಾದವಿರಲಿ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ತಥಾಸ್ತು.
ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ